ಸ್ಥಳೀಯ ಸದಸ್ಯರು ಮಾಡ್ತಾರೆ ಬಳಿ ಇವತ್ತು ಇಷ್ಟೊಂದು ಮೇಲ್ದರ್ಜೆಗೆ ಬರುವಂತ ರೀತಿ ಮಾಡಿಕೊಂಡು ಇತ್ತೀಚಿನ ದಿನಗಳಲ್ಲಿ ಅಂಗನವಾಡಿ ಕೇಂದ್ರಗಳಲ್ಲಿ ವಿದ್ಯಾರ್ಥಿಗಳ ಮಕ್ಕಳ ಸಂಖ್ಯೆ ಕಡಿಮೆ ಆದರೂ ಕೂಡ ಈ ಭಾಗದಲ್ಲಿ ನಾನಂತೂ ತಿಳ್ಕೊಂಡಿದ್ದೀನಿ. ಸಭೆ ನೋಡುವಾಗ ಬಹಳಷ್ಟು ಮಕ್ಕಳು ಇರಬಹುದು ಅಂತ. ಅಂಗನವಾಡಿ ಕೇಂದ್ರದಲ್ಲಿ ಉತ್ತಮ ಮಕ್ಕಳು ಇರಬಹುದು, ಸಂಖ್ಯೆ ಜಾಸ್ತಿ ಇರಬಹುದು, ಮತ್ತೆ ಸರ್ಕಾರದ ಸವಲತ್ತು ಕೂಡ ದೊರಕುವಂತ ಒಳ್ಳೆ ರೀತಿಯಲ್ಲಿ ದೊರಕುತ್ತದೆ ಅಂತ ಭಾವನೆ ಇಟ್ಟುಕೊಂಡು ಅದಕ್ಕೆ ಮುಖ್ಯ ಕಾರಣಕರ್ತರಾದಂಥ ಈ ಭಾಗದ ಅಂಗನವಾಡಿ ಇಲಾಖೆ ಯಾರು ಟೀಚರ್ಸ್ ಇದ್ದಾರೆ ಮತ್ತು ಆಯಾಗಳಿದ್ದಾರೆ ಮತ್ತು ಸೂಪರ್ವೈಸರ್ಸ್ ಅವರನ್ನ ನಾನು ಅಭಿನಂದನೆ ಮಾಡಿಕೊಂಡು ಇನ್ನೂ ಹೆಚ್ಚಿನ ಸಹಕಾರ ನಿಮ್ಮಿಂದ ಆಗಲಿ, ಈ ಭಾಗದ ಪ್ರತಿಯೊಂದು ಮಕ್ಕಳಿಗೆ ಒಳ್ಳೆಯ ಅವಕಾಶ ಆಗುವಂತೆ ಆಗಲಿ ಅಂತ ಹೇಳಿಕೊಂಡು ಮತ್ತೆ ಈ ಭಾಗದ ಪ್ರತಿಯೊಂದು ಅಭಿವೃದ್ಧಿ ಕಾರ್ಯಕ್ರಮಗಳಿಗೆ ಸಾಮಾನ್ಯ ಮೊಯ್ದೀನ್ ಅವರ ಅಂತ ಅನೇಕ ಯುವಕರು ನೀವು ಎಲ್ಲ ನಮ್ಮೊಟ್ಟಿಗೆ ಕೈ ಜೋಡಿಸಿಕೊಂಡು ಈ ಭಾಗದ ಅಭಿವೃದ್ಧಿಗೆ ನಾವೆಲ್ಲ ಸಹಕಾರ ಮಾಡೋಣ ಅಂತ ಹೇಳಿಕೊಂಡು ಇನ್ನೂ ಹೆಚ್ಚಿನ ಸವಲತ್ತು ಈ ಭಾಗಕ್ಕೆ ದೊರಕುವಂತೆ ಆಗಲಿ ಅಂತ ಹೇಳಿಕೊಂಡು ಈ ಸಭೆಯಲ್ಲಿ ಈಗ ತಾನೇ ನಮ್ಮ ಶಾಸಕರು ಬರಬೇಕಿತ್ತು. ನಾನು ಅವರು ಒಂದೇ ಸಭೆಯಲ್ಲಿ ಇದ್ದೆವು. ನಾನು ಸಭೆ ಮುಗಿದ ನಂತರ ಬಂದೆ. ಅವರು ಈಗ ಹಿಂದಿದ್ದು ಬರ್ತೇನೆ ಅಂತ ಹೇಳಿದರು. ಮುಟ್ಲಿಕ್ಕೆ ಹೆಚ್ಚು ಮುಂಚೆ ಬರ್ತಾರೆ. ಅವರು ನನ್ನನ್ನೆಲ್ಲ ಉದ್ದೇಶಿಸಿ ಮಾತಾಡಲಿಕ್ಕಿದ್ದಾರೆ. ದಯವಿಟ್ಟು ಎಲ್ಲರೂ ಶಾಸಕರು ಬರುವ ತನಕ ಕೂತ್ಕೊಂಡು ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿ ಕೊಡಬೇಕು. ನಿಮ್ಮೆಲ್ಲರ ಸಹಕಾರ ಇರಲಿ ಅಂತ ಹೇಳಿಕೊಂಡು ನಿಮಗೆ ಎಲ್ಲಿಯಾದರೂ ಏನಾದರೂ ಸಮಸ್ಯೆಗಳಿದ್ದರೆ ಮೊಯ್ದೀನ್ ಅವರವರು ಈ ಭಾಗದ ಅವರ ಪತ್ನಿ ಸದಸ್ಯರಾಗಿದ್ದರೂ ಕೂಡ ಪ್ರತಿಯೊಂದು ಕಾರ್ಯಕ್ರಮದಲ್ಲಿ ಸರ್ಕಾರದಿಂದ ಏನು ಸವಲತ್ತನ್ನು ಕೊಡಿಸಬೇಕಾ ಅದರ ಬಗ್ಗೆ ಮುತುವರ್ಜಿ ವಹಿಸಿಕೊಂಡು ಸಾಮಾನ್ಯ ಮಾವರವರು ಕೆಲಸವನ್ನು ಮಾಡ್ತಾ ಇದ್ದಾರೆ. ನೀವೆಲ್ಲ ಅವರಿಗೆ ಸಹಕಾರ ಮಾಡಿಕೊಂಡು ಇಲ್ಲಿಯ ಪರಿಸರದಲ್ಲಿ ಇನ್ನೆಷ್ಟು ಅಭಿವೃದ್ಧಿ ಕಾರ್ಯಕ್ರಮ ಆಗಲಿ, ಈ ಅಭಿವೃದ್ಧಿ ಕಾರ್ಯಕ್ರಮ ಆಗಲಿಕ್ಕೆ ನಿಮ್ಮೆಲ್ಲರ ಸಹಕಾರ ಕೋರಿ ಮತ್ತೊಮ್ಮೆ ತಮಗೆಲ್ಲ ವಂದಿಸಿ ಮತ್ತು ಅಂಗನವಾಡಿಯ ಕಾರ್ಯಕರ್ತರಿಗೆ ಮತ್ತು ಸೂಪರ್ವೈಸರ್ಸ್ಗೆ ನನ್ನ ಕಳಕಳಿಯ ಮನವಿ ಮಾಡಿಕೊಂಡು ನಿಮ್ಮ ಸೇವೆ ನಿಸ್ವಾರ್ಥ ಸೇವೆ ಆಗಿರಲಿ, ಎಲ್ಲರೂ ನಮಗೆ ಒಂದೇ ಎಂಬ ಭಾವನೆಯನ್ನು ಇಟ್ಕೊಂಡು ಎಲ್ಲ ಮಕ್ಕಳ
ಅಭಿವೃದ್ಧಿಗೆ ನೀವೆಲ್ಲ ಸಹಕಾರ ಮಾಡಿ ಕೊಡ್ಬೇಕು ಅಂತ ಕೇಳಿಕೊಂಡು ಸರ್ಕಾರದ ಧೋರಣೆ ಅವರಿರ್ತದೆ, ಕಾನೂನು ಏನಿರುತ್ತೆ ಆ ಕಾನೂನಿನ ಚೌಕಟ್ಟಿನ ಅಡಿಯಲ್ಲಿ ನೀವು ಕೆಲಸ ಮಾಡಬೇಕು. ಯಾವುದೇ ಒತ್ತಡಕ್ಕೆ ಮಣಿಯದೆ ಎಲ್ಲರನ್ನು ಸಹಬಾಳ್ವೆಯಿಂದ ಎಲ್ಲರನ್ನು ಒಟ್ಟಿಗೆ ಕರ್ಕೊಂಡು ಹೋಗುವಂತ ವ್ಯವಸ್ಥೆ ನಿಮ್ಮ ಮುಖಾಂತರ ಆಗಲಿ ಅಂತ ಹೇಳಿಕೊಂಡು ಈ ಸಂದರ್ಭದಲ್ಲಿ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ತಮ್ಗೆಲ್ಲರಿಗೂ ವಂದಿಸಿ ನನ್ನ ಎರಡು ಮಾತುಗಳನ್ನು ಮುಕ್ತಾಯಗೊಳಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ವಿಷಯಗಳನ್ನು ಪ್ರಸ್ತಾವಿಸಿ ಮಾತನಾಡಿದ ಉಳ್ಳಾಲ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಸನ್ಮಾನ್ಯ ಸದಾಶಿವ ಉಳ್ಳಾಲ್ ಸಾಮಾಜಿಕ ಸೇವೆ ಮಾಡುವ ಮುನ್ನೋಟವನ್ನು ಹೇಳಿದಂತ ತಮಗಿದೆ ಧನ್ಯವಾದಗಳು. ಕೌನ್ಸಿಲರ್ ಉಬೇದ್ ಅವರೇ ಹಾಗೂ ಈ ಕಾರ್ಯಕ್ರಮದ ಕೇಂದ್ರ ಬಿಂದು ಆಗಿರುವಂತಹ ಮೊಯ್ದೀನ್ ಬಾವ ಅವರೇ ಹಾಗೂ ವೇದಿಕೆಯಲ್ಲಿರುವ ಎಲ್ಲ ಗಣ್ಯರೇ ಮತ್ತು ಕೋಟೆಕಾರು ವಲಯದಲ್ಲಿ ಮೇಲ್ವಿಚಾರಕರಾಗಿ ಕಾರ್ಯನಿರ್ವಹಿಸಿಕೊಂಡು ವಿಟ್ಲ ಯೋಜನೆಗೆ ವರ್ಗಾವಣೆಗೊಂಡಂತಹ ಶಾರದಾ ಮೇಡಮ್ ಅವರೇ, ವೇದಿಕೆಯ ಮುಂಭಾಗದಲ್ಲಿರುವಂತಹ ಅಂಗನವಾಡಿ ಕಾರ್ಯಕರ್ತರೇ, ಸಹಾಯಕಿಯರೇ ಹಾಗೂ ಸಮಸ್ತ ನಾಗರಿಕರೇ, ಅಂಗನವಾಡಿ ಕೊಮರಂಗಳ ಅಂಗನವಾಡಿ ಕಟ್ಟಡ ಸುಮಾರು 16 ವರ್ಷದಿಂದ ಬಾಡಿಗೆ ಕಟ್ಟಡದಲ್ಲಿದ್ದು ಒಂದರಿಂದ ಒಂದಕ್ಕೆ ಶಿಫ್ಟ್ ಆಗ್ತದೆ. ಸುಮಾರು 10 ಪ್ಲೇಸ್ಗಳಿಗೆ ಸ್ಥಳಾಂತರಗೊಂಡಿದೆ. ಆದ್ರೆ ಇಂದು ಹೊಸ ಕಟ್ಟಡಕ್ಕೆ ನಾವು ಪದಾರ್ಪಣೆಗೊಳ್ತಾ ಇದ್ದೇವೆ. ಅದು ತುಂಬಾ ಸಂತೋಷದ ವಿಷಯವನ್ನ, ಈ ಸಂತೋಷದ ವಿಷಯಕ್ಕೆ ಕಾರಣಕರ್ತರಾದಂತಹ ಈ ಏರಿಯಾದ ಸದಸ್ಯರಿಗೆ ಹಾಗೂ ಬಾಲ ವಿಕಾಸ ಸಮಿತಿ ಸದಸ್ಯರಿಗೆ ಹಾಗೂ ಸಮಸ್ತ ನಾಗರಿಕರಿಗೆ ನಾನು ಇಲಾಖಾ ಪರವಾಗಿ ಅಭಿನಂದನೆಯನ್ನ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಈ ಕಾರ್ಯಕ್ರಮಕ್ಕೆ ಭಾಗವಹಿಸಿದಂತ ಎಲ್ಲರಿಗೂ ಅಭಿನಂದಿಸುತ್ತಾ ಅವಕಾಶಕ್ಕಾಗಿ ಧನ್ಯವಾದ. ಮೊಯ್ದೀನ್ ಬಾವ ಅವರ ಬಗ್ಗೆ, ಅಂಗನವಾಡಿಯ ಬಗ್ಗೆ, ಕಾರ್ಯಕರ್ತರ ಬಗ್ಗೆ ಎಲ್ಲ ಸರಿಯಾದ ವಿವರಗಳನ್ನು ಅವರು ನಿಮಗೆ ನೀಡಿದ್ದಾರೆ. ಈಶ್ವರಗೌಡರು ಮಾತಾಡಿದ್ದಾರೆ, ಮೊಯ್ದೀನ್ ಬಾವ ಅವರಂತ ಕಾರ್ಯಕರ್ತರು ಈ ಪರಿಸರದಲ್ಲಿ ಇನ್ನೂ ಇರಲಿ ಅಂತ. ಸೊ ನಾನು ಅದನ್ನು ಸ್ವಲ್ಪ ಉದ್ದ ಮಾಡ್ತೇನೆ. ಭಾರತದಾದ್ಯಂತ ಇಂಥ ಮನೋಭಾವನೆಯ ಕಾರ್ಯಕರ್ತರು ಅವರು ಮಾತಾಡ್ತಾ ಹೇಳಿದರು, ಈ ಕೆಲಸವನ್ನು ನೋಡಿ ತುಂಬಾ ಸಂತೋಷದೊಟ್ಟಿಗೆ ಇಂಥ ಕಾರ್ಯಕರ್ತರು ಗಲ್ಲಿಗಳಲ್ಲಿ ಅಂತ ಒಂದು ಮಾತು ಹೇಳಿದ್ರು. ಅದೇ ಇಂಥ ವ್ಯಕ್ತಿಗಳಿದ್ದರೆ ಮಾತ್ರ, ಇಂಥ ಸಮಾಜ ಮನೋಭಾವನೆ ವ್ಯಕ್ತಿಗಳಿದ್ದರೆ ಮಾತ್ರ ನಾವು ಇನ್ನೂ ಸಮಾಜದಲ್ಲಿ ಸದೃಢರಾಗ್ತೇವೆ. ಹಾಗೂ ಇದನ್ನ ಈ ಹೆಸರಿಗೆ ತಂದುಕೊಟ್ಟಂತ ಮೊಯ್ದೀನ್ ಬಾವ ಅವರಿಗೆಲ್ಲ ಧನ್ಯವಾದ ಹೇಳಿಸ್ತಾ, ನೀವು ನಿರೀಕ್ಷಿಸುವ ವ್ಯಕ್ತಿಗಳು ನಾವಲ್ಲ, ಅದರ ಒಂದು ನಿರೀಕ್ಷೆ ಇದೆ. MLA ಅವರು ಬರ್ತಾ ಇದ್ದಾರೆ. ಇಷ್ಟು ಈ ವೇದಿಕೆಯಲ್ಲಿ ನಿಮ್ಮ ಮುಂದೆ ಮಾತಾಡಲಿಕ್ಕೆ ಅವಕಾಶ ಕೊಟ್ಟು ನಿಮಗೆ ಧನ್ಯವಾದವನ್ನು ಹೇಳ್ತಾ, ನೆಚ್ಚಿನ ಶಾಸಕರು ಈಗಾಗಲೇ ಆಗಮಿಸ್ತಾ ಇದ್ದಾರೆ. ನಮ್ಮ ಸುಸಜ್ಜಿತವಾದಂತಹ ಈ ಒಂದು ಕಟ್ಟಡ ಉದ್ಘಾಟನೆ ಮತ್ತು ನೆರವೇರಿಸಲು ಹಾಗೂ ಕಟ್ಟಡವನ್ನು ಕಟ್ಟಲು ಕಾರಣಕರ್ತರಾದಂತಹ ಇಲ್ಲಿ ಯಾರೆಲ್ಲ ಧನ ಸಹಾಯ ನೀಡಿದ್ದಾರ ಅವರೆಲ್ಲರಿಗೂ ಶಾಸಕರ ಎದುರಿನಲ್ಲಿ ಒಂದು ಸನ್ಮಾನ ಕಾರ್ಯಕ್ರಮ. ಸದಸ್ಯರಾದಂತಹ ಮೊಯ್ದೀನ್ ಬಾವ ಕೊಮರಂಗಲ, ಯೂಸುಫ್ ಕುತುಬಿ, ರಫೀಕ್ ಕುತುಬಿ, ಅಶ್ಫಾಕ್ ಕೊಮರಂಗಲ, ಫಾರೂಕ್ ಕೊಮರಂಗಲ, ಶರೀಫ್ ಸಚಿವರ ಶಾಸಕರ ಈ ಸಮ್ಮುಖದಲ್ಲಿ ಸನ್ಮಾನ ಕಾರ್ಯಕ್ರಮ ಇದೆ. ಈ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರ ಸಹಕಾರವನ್ನು ಕೋರ್ತಾ ಇದ್ದೇವೆ. ತಾವುಗಳು ಬಹಳ ಸಮಯದಿಂದ ತಾಳ್ಮೆಯಿಂದ ಈ ಕಾರ್ಯಕ್ರಮಕ್ಕೆ ನಿಮ್ಮ ಸಹಕಾರವನ್ನ ನಿಮಗೆ ನಮ್ಮ ಅನಂತ ವಂದನೆಗಳನ್ನ. ಈಗಾಗಲೇ ನಮ್ಮ ನೆಚ್ಚಿನ ಶಾಸಕರು ಕರ್ನಾಟಕ ವಿರೋಧ ಪಕ್ಷದ ಉಪನಾಯಕರು ಆದಂತಹ UT ಖಾದರ್ ಅವರು ಸ್ಥಳಕ್ಕೆ ಆಗಮಿಸಿದ್ದಾರೆ. ಈ ಒಂದು ಭವ್ಯ ಅಂಗನವಾಡಿ ಕಟ್ಟಡವನ್ನ ಉದ್ಘಾಟನಿಸಿದ್ದಾರೆ. ಜೊತೆಗೆ ಈ ಕಟ್ಟಡ ಕಟ್ಟಲು ಕಾರಣಕರ್ತರಾದಂತಹ ಇಲ್ಲಿಯ ಸಮಾಜ ಸೇವಕರು ಇದೆ. ಈ ಎಲ್ಲ ಕಾರ್ಯಕ್ರಮವನ್ನ ತಾವೆಲ್ಲರೂ ನಿರೀಕ್ಷೆ ಮಾಡಿ ಸಹಕಾರ ಕೊಟ್ಟು ನಮ್ಮ ಕಾರ್ಯಕ್ರಮ ಮುಗಿದ ತಕ್ಷಣ ಎಲ್ಲರಿಗೂ ಮೊಯ್ದೀನ್ ಬಾವರವರು ಅವರ ಟೀಮು ಭೋಜನ ವ್ಯವಸ್ಥೆ ಮಾಡಿದೆ. ಪ್ರೀತಿಯಿಂದ ಉತ್ತಮ ಮನೋಭಾವದಿಂದ ಈ ಊಟವನ್ನ ಮಾಡಿ ತಾವೆಲ್ಲರೂ ನಿರ್ಗಮಿಸಬೇಕಾಗಿ ಕೇಳಿಕೊಳ್ತಾ ಇದೆ. ಇದಕ್ಕೂ ಬಹಳಷ್ಟು ಶ್ರಮವನ್ನ ಪಟ್ಟು ಅಭಿವೃದ್ಧಿಯನ್ನ ಕೊಂಡೊಯ್ದಂತಹ UT ಖಾದರ್ ಅವರಿಗೆ ಅಂಗನವಾಡಿ ಕಾರ್ಯಕರ್ತರ ಪರವಾಗಿಯೂ, ಅಂಗನವಾಡಿ ಮೇಲ್ವಿಚಾರಕರ ಪರವಾಗಿಯೂ, ಈ ವಾರ್ಡಿನ ಕೌನ್ಸಿಲರ್ ಪರವಾಗಿಯೂ, ಕೋಟೆಕಾರು ಗ್ರಾಮ ಕಾಂಗ್ರೆಸ್ ಕಮಿಟಿಯ ಪರವಾಗಿಯೂ, ಸಾರ್ವಜನಿಕರ ಕೊಮರಂಗಲ ಸಮಿತಿಯ ಪರವಾಗಿಯೂ ಸ್ವಾಗತವನ್ನ ಕೋರ್ತಾ ಇದ್ದೇವೆ. ಇವರಿಗೆ ಪುಷ್ಪಗುಚ್ಛ ನೀಡುವ ಮೂಲಕ ಮೊಯ್ದೀನ್ ಬಾವರವರು ಸ್ವಾಗತಿಸಬೇಕಾಗಿ ಕೇಳಿಕೊಳ್ಳುತ್ತಾ ಇದ್ದೇವೆ. ನಾಯಕರಾದ UT ಖಾದರ್ ಅವರಿಗೆ ಈ ಭಾಗದ ಜನಪ್ರಿಯ ಸದಸ್ಯ ಮೊಯ್ದೀನ್ ಬಾವ ಪುಷ್ಪಗುಚ್ಛ ನೀಡುವ ಮೂಲಕ ಸ್ವಾಗತಿಸಲಿದ್ದಾರೆ. ಉದ್ಘಾಟನಾ ಕಾರ್ಯಕ್ಕೆ ಮುಂಚಿತವಾಗಿ ಮೊಯ್ದೀನ್ ಬಾವ ಮತ್ತು ಇಲ್ಲಿ ನಮ್ಮ ಸ್ಥಳ ನೀಡಲು ಸಹಕಾರ ನೀಡಿದ ದಾನಿಗಳಿಗೆ ಸನ್ಮಾನ ಕಾರ್ಯಕ್ರಮ ಇದೆ. ಮೊಯ್ದೀನ್ ಬಾವರವರ ಅಪೇಕ್ಷೆ ಶಾಸಕರ ಕೈಯಲ್ಲೇ ಸನ್ಮಾನ ಮಾಡಬೇಕು. ಕೋಟೆಕಾರು ಪಟ್ಟಣ ಪಂಚಾಯತ್ ವ್ಯಾಪ್ತಿಯ ಕೊಮರಂಗಲದಲ್ಲಿ ಅಂಗನವಾಡಿಯ ನೂತನ ಕಟ್ಟಡದ ಉದ್ಘಾಟನೆಯ ಈ ಒಂದು ಅರ್ಥಪೂರ್ಣ ಮತ್ತು ಸುಂದರ ಸಮಾರಂಭದ ಸಭಾ ವೇದಿಕೆಯಲ್ಲಿ ಉಪಸ್ಥಿತರಿದ್ದು ಸಮಾರಂಭದ ಅಧ್ಯಕ್ಷ ಸ್ಥಾನ ವಹಿಸಿದಂತಹ ಈ ಒಂದು ಅಂಗನವಾಡಿ ಕೇಂದ್ರ ಇಲ್ಲಿ ಆಗ್ಲಿಕ್ಕೆ ಪ್ರಮುಖವಾದ ಕಾರಣಕರ್ತರಾಗಿರುವಂತಹ
ನನ್ನ ಆತ್ಮೀಯರು ಸನ್ನಿಹಿತರು ಮಾಜಿ ಸದಸ್ಯರಾಗಿರುವಂತಹ ಗೌರವಂತ ಮೊಯ್ದೀನ್ ಬಾವರವರೇ, ಈ ಮೊಯ್ದೀನ್ ಬಾವಕರ್ ಮತ್ತು ಈ ಟೀಚರ್ ಅನ್ನು ನಾನು ಎಲ್ಲರ ಪರವಾಗಿ ನಾನು ಇವತ್ತು ಅಭಿನಂದಿಸ್ತೇನೆ. ಮತ್ತು ನಿಮ್ಮ ಸೂಪರ್ವೈಸರ್ ಅನ್ನು ಕೂಡ ಯಾವಾಗಲೂ ಕೂಡ ಬಂದು ನಮ್ಗೆ ಯಾಕೆಂತ ಹೇಳಿದ್ರೆ, ನಾನು ಮೊಯ್ದೀನ್ ಬಾವ ನಾನು ಎಲ್ಲರ ಪರವಾಗಿ ನಾನು MLA ಬಾವ ಅಂತ ಹೇಳ್ತಾ ಇದ್ದಾರೆ ಅವ್ರಿಗೆ ಅಂತ ಈಗಲ್ಲ, ಇದು ಹಿಂದಲ್ ಕೂಡ ಹೆಸರು ಹಾಗೆ ನಾನು ಯಾವಾಗ ಅವ್ನಿಗೆ ಹೇಳಿದ್ದು ಎಂತ ಒಂದು ಚಾನ್ಸ್ ಮಾರೆ, ನಾವೊಂದು MLA ಆಗ್ಲಿಕ್ಕೆ ಎಷ್ಟು ಕಷ್ಟಪಡಬೇಕು, ಓಟಿಗೆ ನಿಲ್ಬೇಕು, ಅದ್ ಮಾಡ್ಬೇಕು, ನೀನ್ ಧರ್ಮಕ್ಕೆ ನೋಡು ಜನ ಇವನಿಗೆ ಬಿರುದು ಕೊಟ್ಟು ಬಿಡುವ ಕೆಲಸ ಆಗಿದೆ. ಯಾಕೆ ಅವನು ಈಗಲ್ಲ, ಹಿಂದಿಂದಲೂ ಕೂಡ ಸೋಷಿಯಲ್ ವರ್ಕ್ ನನ್ಗೆ 10-20 ವರ್ಷಗಳಿಂದ ನನ್ನ ಪರಿಚಯ, ಆವಾಗದಿಂದಲೇ ಜನರಿಗೆ ಉಪಕಾರ ಮಾಡುವಂತ ದೊಡ್ಡ ಮಟ್ಟದ ಒಂದು ವಿಶೇಷವಾದ ಒಂದು ಅವನಿಗೆ ಆಸಕ್ತಿ ಇದರ ಆಗಿಂದಲೇ ಅವನಿಗೆ ದೊಡ್ಡ ಮಟ್ಟದ ಆಸಕ್ತಿ. ಅದರಿಂದ ಆದ ಕಾರಣ ಬಹುಶಃ ಅವತ್ತಿನ ಸಾಮಾಜಿಕ ಚಿಂತನೆ ಈ ಪ್ರದೇಶದ ಎಲ್ಲ ಅಭಿವೃದ್ಧಿ ಆಗ್ತದೆ. ನಾನು ಬಹಳ ಧೈರ್ಯದಿಂದ ಹೇಳ್ತೇನೆ, ಈ ಕೊಂಬರಂಗಲನನ್ನು ಕೊಂಬರಂಗಲಾಗಿ ಅಭಿವೃದ್ಧಿಪಡಿಸುವ ಕೀರ್ತಿ ಯಾರಾದಿದ್ರೆ ಅದು ಭಾವನೆಗೆ ಅಂತ ಬಹಳ ಸ್ಪಷ್ಟವಾಗಿ ಹೇಳಿಕೆ ನಾನು ಇವತ್ತು ಬಯಸ್ತೇನೆ. ಯಾಕೆ ನಾನು ಅಲ್ಲಿ ಕೆಳಗೆ ಬರುವಾಗ ಅಲ್ಲಿ ಇಳಿಲಿಕ್ಕೆ ಸಾಧ್ಯ ಇರಲಿಲ್ಲ, ಕಲಪಾಡಿಂದ ಈ ಕಡೆ ರೋಡ್ ಬಿಡಿ, ಇಲ್ಲಿ ಲಾಸ್ಟ್, ಆ ಕಡೆ ಸಬ್ಜೆಕ್ಟ್ ಇಲ್ಲ, ಅದೆಲ್ಲ ಮತ್ತೆ ಆದದ್ದು. ಈ ಕಡೆ ಹಿರಿಯರಿಗೆಲ್ಲ ಗೊತ್ತಿರ್ಬೋದು, ಯುವಕರಿಗೆಲ್ಲ ಇನ್ನು ಒಂದು ಕೇಳಿದ್ರೆ ಗೊತ್ತಾಗ್ತದೆ, ಅಲ್ಲಿ ಹೇಳಿದ್ರೆ ಗೊತ್ತಾಗ್ತದೆ. ಅಲ್ಲಿ ತಲಪಾಡಿ ಕೆಳಗೆ ಇಳಿಲಿಕ್ಕೆ ಬಹಳ ಕಷ್ಟ ಇತ್ತು. ಹೀಗೆ ಇಳಿದ ನಂತರ ನಿಮ್ಮ ಸಲಾಂನ ಮನೆಗೆ ಹೋಗ್ತಾ ಇರಲ್ಲ, ದೊಡ್ಡೊಂದು ಮೋರಿ, ಅಲ್ಲಿ ಮೋರಿಯಲ್ಲಿ ಬರಲಿಕ್ಕೆ ಸಾಧ್ಯ ಆಗ್ತಾ ಇರ್ಲಿಲ್ಲ. ಮತ್ತೆ ಇಲ್ಲಿ ರಸ್ತೆ ಎಲ್ಲ ಬಿಡಿ, ಅದ ಮಣ್ಣು ರಸ್ತೆ ಎಲ್ಲ ಬೇರೆ ಏನು ಕೂಡ ಇಲ್ಲ, ಅಲ್ಲಿ ತನಕ ಇತ್ತು. ಆ ಒಂದು ಇವರ ಮನೆಯಿಂದ ಸ್ವಲ್ಪ ಮುಂದೆ ತನಕ ಮಾತ್ರ ಅಲ್ಲಿ ಡೆಡ್ ಎಂಡ್ ಆಯ್ತಲ್ಲಿ. ಅದರ ನಂತರ ಬಹುಶಃ ಇವತ್ತು ಆ ಮೇಲೆ ಹತ್ತದನ್ನು ಸರಿಪಡಿಸಿ ಅಲ್ಲಿ ಮೋರಿ ಎಲ್ಲ ಕರೆಕ್ಟ್ ಮಾಡಿ ಕಂಪ್ಲೀಟ್ ಕಾಂಕ್ರೀಟ್ ಹಾಕಿ ಅಲ್ಲಿಂದ ಈ ಮಸೀದಿ ಕೆಳಗೆ ಹೋಗುವಂತ ರಸ್ತೆಗೆ ಕಾಂಕ್ರೀಟೀಕರಣ ಎಲ್ಲ ಮಾಡಿ NREGಯಲ್ಲಿ ಯಾರಾದ್ರೂ ಫಸ್ಟ್ ಕಾಂಕ್ರೀಟ್ ಮಾಡಿದ್ರೆ ಅದು ಇವನ್ ಮಾಡಿದ್ದು 2 ಲಕ್ಷ ರೂಪಾಯಿ ಇಟ್ಟುಕೊಂಡು ನಮ್ಮ ಕೆಳಗೆ ಹೋಗುವಂತ ಇದರಲ್ಲಿ ಇಲ್ಲಿಂದ ನೇರವಾಗಿ ಅಜ್ಜನರ್ಗೆ ಸಂಪರ್ಕಿಸುವಂತ ರಸ್ತೆ. ಬಹುಶಃ ಆ ಸಲಫಿ ಮಸೀದಿಗೆ ಬರ್ಲಿಕ್ಕೆ ಸಾಧ್ಯ ಆಗ್ತಿರ್ಲಿಲ್ಲ. ಕಳೆದ ವರ್ಷ ನಗರದಲ್ಲಿ ಟಚ್ ಮಾಡಿ ಇವತ್ತು ಈ ಪ್ರದೇಶದವರಿಗೆ ಹೋಗಿ ಬರ್ಲಿಕ್ಕೆ ಎಲ್ಲರಿಗೂ ಕೂಡ ಬಲ ಕೂಡ ಇವತ್ತು ಸುಲಭ ಆಗ್ತದೆ. ಆದ ಕಾರಣ ಹೇಗೆ ಆಗಿದೆ ಅಂತ ಹೇಳಿ ಹೋಗುವವರೆಗೆ ಬಿಸಿ ಪುರುಸೋದಿಲ್ಲ, ಅದಾದ ಕಾರಣ ಅದು ಗೊತ್ತಿಲ್ಲ. ಅದು ಅಷ್ಟು ಶ್ರಮ ಪಟ್ಟು ಅಷ್ಟು ಆದಂತ ಒಂದು ಇವತ್ತು ಅಭಿವೃದ್ಧಿ ಆಗಿದೆ, ನಮ್ಗೆ ಅತ್ಯಂತ ಸಂತೋಷ. ಈಗ ಕೊಮರಂಗಲ್ ಅಂತ ಹೇಳಿದ್ರೆ ಇಡೀ ಒಂದು ಪ್ರದೇಶದಲ್ಲಿ ಅತ್ಯಂತ ಅಭಿವೃದ್ಧಿ. ಈ ಪ್ರದೇಶದಲ್ಲಿ ಯಾವಾಗಲೂ ಕೂಡ ಟೀಚರ್ ಮತ್ತು ನಮ್ಮ ಭಾವ ನನಗೆ ಸಿಕ್ಲಿಕ್ಕೆ ಪುರುಸೋದಿಲ್ಲ. ಅಲ್ಲಿ ಅಂಗನವಾಡಿಗೆ ನಾವು ಈಗ ನಮ್ಮ ಮನೆಯಲ್ಲಿ ಅಂಗನವಾಡಿ ಸ್ಟಾರ್ಟ್ ಮಾಡಿದ್ರು, ಮಾಡಿ ನಮ್ಗೆ ಅಂಗನವಾಡಿ ಇಲ್ಲ, ಜಾಗ ಇಲ್ಲ ಅಂತ ನಾವು ಜಾಗ ಇಲ್ಲ ನೋಡಿ ಮಾಡಿ ಸರ್ಕಾರಿ ಜಾಗ ಇಲ್ಲ ಅಂತ ಹೇಳಿಕೊಂಡು ಇವತ್ತಿತ್ತು. ಹಾಗೆ ಡೈಲಿ ಇದೊಂದು ಕೇಳುವಂತ, ನಾನು ನೀವು ಜಾಗ ಸೆಲೆಕ್ಟ್ ಮಾಡಿ ನಾವೇನಾದ್ರು ಗ್ರಾಂಟ್ ಇಡುವ ಕೆಲಸ ನಾವು ಮಾಡೋಂತ ನಾನು ಹೇಳ್ತಾ ಇದ್ದೆ. ನೋಡಿ ಈ ಊರವರೆಲ್ಲರ ಸಹಕಾರ ಪಡೆದುಕೊಂಡು, ನಮ್ಮ ಸದಸ್ಯರಾಗಿದ್ರು, ಟೀಚರ್ ಅವರು ಎಲ್ಲರ ಊರವರ ಸಹಕಾರ ಪಡೆದುಕೊಂಡು ಇವಾಗ ನಾನು ಇಲಾಖೆಗೆ ಹೇಳ್ತಾ ಇದ್ದೇನೆ, ಇವರು ಖಾಸಗಿ ಸ್ಥಳವನ್ನು ಊರವರು ಸೇರಿಕೊಂಡು ಪರ್ಚೇಸ್ ಮಾಡಿ ಇದಕ್ಕೆ 3 ಲಕ್ಷಕ್ಕೆ 4 ಸೆನ್ಸ್ ಇವತ್ತು ಪರ್ಚೇಸ್ ಖರೀದಿಸಿಕೊಂಡು ಅಲ್ಲಿ ಇವತ್ತು ಸುಸಜ್ಜಿತವಾದ ಅಂಗನವಾಡಿ ಕೇಂದ್ರ ಇವತ್ತು ಆಗಿದೆ. ಅದು ಇವರ ಶ್ರಮ ಅಂತ ಹೇಳಿಕೆ ನಾನು ಇವತ್ತು ಬಯಸ್ತೇನೆ. ಇದು ಬಹುಶಃ ನಿಮ್ಮ ಮಕ್ಕಳಿಗೆ ಸಿಕ್ಕುವಂತ ಅವಕಾಶ. ಇದಕ್ಕೆ ಅನುದಾನ ಬೇಕಂತ ಹೇಳಿದಾಗ ನಾನು ತಕ್ಷಣ ಅನುದಾನ ಕೂಡ ನಾನು ಕೊಡುವಂತ ಕೆಲಸ ಕೂಡ ನಾನು ಇವತ್ತು ಮಾಡಿದೆ. ಅವರು ನಮ್ಮ ಪಂಚಾಯತ್ ಕೂಡ ಅದಕ್ಕೆ ಅನುದಾನ ಇಡುವಂತ ಕೆಲಸ ಕೂಡ ಇವತ್ತು 5 ಲಕ್ಷದ ಪಂಚಾಯತ್ಗಳು ಕೂಡ ಮಾಡಿದ್ರು. ಒಂದು ನಾನು ಕೂಡ ಅವರಿಗೆ ಅನುದಾನ ಕೊಡುವ ಕೆಲಸ ನಾನು ಇವತ್ತು ಮಾಡಿದೆ. ಇದರಿಂದ ಅಧಿಕಾರಿಗಳು, ಜನಪ್ರತಿನಿಧಿಗಳು, ಊರ ಜನರು ಸೇರಿಕೊಂಡು ಒಂದು ಯೋಜನೆ ಹಮ್ಮಿಕೊಂಡಾಗ ಅದು ಅತ್ಯಂತ ಪ್ರಯೋಜನಕವಾದ ಯೋಜನೆ ಇವತ್ತು ಆಗ್ತದೆ. ಇದಕ್ಕೆ ಸಹಕಾರ ಕೊಟ್ಟಂತ ಎಲ್ಲರೂ ಯಾರು ಖರೀದಿಸಲಿಕ್ಕೆ ಅನುದಾನ ಕೊಟ್ಟಿದ್ದಾರೆ, ಸಹಕಾರ ಕೊಟ್ಟಿದ್ದಾರೆ ಮತ್ತು ಕಡಿಮೆ ಬೆಲೆ ಜಾಗ ಕೊಟ್ಟಿದ್ದಾರೆ, ಅವ್ರಿಗೆಲ್ಲರಿಗೂ ಕೂಡ ನಮ್ಮೆಲ್ಲರ ಪರವಾಗಿ ನನ್ನ ಅಭಿನಂದನೆ ಶುಭಾಶಯ ನಾನು ಇವತ್ತು ಸಲ್ಲಿಸ್ತೇನೆ. ಎರಡನೇದು, ಇದು ನಿಮ್ಮ ಊರ ಶಾಲೆ, ಆದಾಗ ನಿಮ್ಮ ಮಕ್ಕಳಿಗೆ ಇಲ್ಲಿ ಉತ್ತಮವಾದ ಶಿಕ್ಷಣ ತಗೊಳ್ಳುವಂತ ಶಾಲೆ. ಆ ಶಾಲೆಗೆ ಮತ್ತು ಶಿಕ್ಷಕ ವರ್ಗದವರಿಗೆ, ಸಿಬ್ಬಂದಿ ವರ್ಗದವರಿಗೆ ತಮ್ಮ ಸಂಪೂರ್ಣವಾದ ಸಹಕಾರ ಕೊಡುವಂತ ಕೆಲಸ ನಿಮ್ಮೆಲ್ಲರಿಂದ ಇವತ್ತು ಆಗ್ಬೇಕಂತ ಕೂಡ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಆ ಕಾಲೇಜು ನಿಮ್ಗೆಲ್ಲರಿಗೂ ಇರುವಂತ ಅವಕಾಶ ಆಗ್ಬೇಕಾಗ್ತದೆ ನಿಮ್ಮ ಮಕ್ಕಳನ್ನು. ಆದ ಕಾರಣ ಇದು ನಿಮ್ಮ ಊರ ನಿಮ್ಮ ಮಕ್ಕಳಿಗೆ
ಶಿಕ್ಷಣ ಕೊಡುವಂತ ಒಂದು ಅಂಗನವಾಡಿ ಕೇಂದ್ರ ಆಲೋಚನೆ ಮಾಡಬೇಕು. ಮಕ್ಕಳಿಗೆ ಅಂತ ಹೇಳಿದ್ರೆ ಅದು ನನ್ನ ಮಗನೇ ಅಲ್ಲಿ ಇರ್ಬೇಕಂತಿಲ್ಲ, ನಿಮ್ಮ ನೆರೆಕರೆ ಮಕ್ಕಳು ಕೂಡ, ನಿಮ್ಮ ಊರವರ ಮಕ್ಕಳು ಕೂಡ ಬಂದರೂ ಕೂಡ ಅದು ನಿಮ್ಮ ಊರ ಮಕ್ಕಳು, ನಿಮ್ಮ ಮಕ್ಕಳು ಭಾವನೆ ಮುಖಾಂತರ ನಿಮ್ಮೆಲ್ಲರ ಸಹಕಾರ ಕೂಡುವಂತ ಕೆಲಸ ತಾವೆಲ್ಲ ಕೂಡ ಇವತ್ತು ಮಾಡಬೇಕು. ಮತ್ತೆ ಇದನ್ನೊಂದು ಹೈಟೆಕ್ ಅಂಗನವಾಡಿ ಮಾಡ್ಬೇಕಂತ ಹೇಳಿ ಕೂಡ ದೊಡ್ಡ ಮಟ್ಟದ ಕನಸು ಇವತ್ತು ಭಾವರ ಒಳಗಿದೆ. ಒಂದು ಹೈಟೆಕ್ ಆಗಿ ಇವತ್ತು ಮಾಡ್ಬೇಕಂತ ಹೇಳಿ ಈಗಾಗಲೇ ಬಹಳ ಚೆನ್ನಾಗಿ ಫೋಟೋ ನೋಡೋದು ಬಹಳ ಚೆನ್ನಾಗಿ ಡಿಸೈನ್ ಮಕ್ಕಳಿಗೆ ಯಾವ ರೀತಿ ಬೇಕಂತ ಕೂಡ ಹೇಳಿದ್ದಾರೆ. ನಾನು ಕೂಡ ಇವತ್ತು ತೀರ್ಮಾನ ಮಾಡಿದ್ದೆ, ನಿಮ್ಮ ಇಲಾಖೆ ಅಧಿಕಾರಿ ಜೊತೆ ಎಲ್ಲ ಚರ್ಚೆ ಕೂಡ ಮಾಡಿದ್ದೇನೆ. ಬಹುತೇಕ ಎಲ್ಲ ಅಂಗನವಾಡಿಗೆ ನಾವು ಉತ್ತಮವಾದ ಒಂದು ಸ್ಯಾಮ್ಸಂಗ್ ಟಿವಿ ಕೊಡುವಂತ ಯೋಜನೆ ಕೂಡ ನಮ್ಗೆ ಇವತ್ತು ಹಮ್ಮಿಕೊಂಡಿದ್ದ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಯಾಕೆಂದ್ರೆ ಮಕ್ಕಳು ಕೂಡ ಮಕ್ಕಳ ಆಟ ವಿಚಾರಗಳಿಗೆ ಸಂಬಂಧಪಟ್ಟ ಎಲ್ಲ ಕೂಡ ಸಣ್ಣದಿಂದಲೇ ನಾವು ಅಭ್ಯಾಸ ಮಾಡಿಕೊಂಡು ಹೋದ ವರ್ಷ ಅವ್ರಿಗೆ ಕುರಿತು ಪ್ರಯೋಜನ ಇವತ್ತು ಆಗ್ತದೆ. ಯಾಕೆ ಈಗ ಟೀಚರ್ಗೆ ಡೈರೆಕ್ಟ್ ಪಾಠ ಮಾಡಿದ ಮಕ್ಕಳಿಗೆ ಇಂಟ್ರೆಸ್ಟ್ ಕಡಿಮೆ, ಹಾಡು ಹೇಳಿಕೊಂಡು ಇದು ಮಾಡಿಕೊಂಡು ಇಂಟ್ರೆಸ್ಟ್ ಜಾಸ್ತಿ ಎಲ್ಲರಿಗೂ ಕೂಡ. ಅದೇ ಅನುಗುಣವಾಗಿ ಆ ಶಿಕ್ಷಣಕ್ಕೆ ಉತ್ತಮ ಪೂರಕವಾಗಿ ಅಂತ ಹೇಳಿ ಉತ್ತಮ ಎಲ್ಲ ಕಡೆಗೆ ಒಂದೊಂದು ಉತ್ತಮವಾದ ಟಿವಿ ಕೊಡ್ಬೇಕಂತೇಳಿ ಅವರ ಅಧಿಕಾರಿ CDP ಅವರು ಚರ್ಚೆ ಮಾಡಿದ್ದು, ಅದಕ್ಕೆ ನಾನು ಕೂಡ ಒಪ್ಪಿಗೆ ಕೊಟ್ಟಿದ್ದೇನೆ. ಅನುದಾನ ಕೂಡ ನಾವು ಬಿಡುಗಡೆ ಮಾಡಿ ಬಹುಶಃ ಅತ್ಯುತ್ತಮವಾದ ಎಲ್ಲಿ ಕಟ್ಟಡ ಚೆನ್ನಾಗಿದೆ, ಎಲ್ಲಿ ವ್ಯವಸ್ಥೆ ಇದೆ ಅಲ್ಲಿಗೆ ನಾವು ಟಿವಿ ಕೊಡುವಂತ ವ್ಯವಸ್ಥೆ ಕೂಡ ನಾವು ಇವತ್ತು ಮಾಡ್ತೇವೆ. ನಾನೆಲ್ಲ ಹೆತ್ತವರಿಗೆ ಹೇಳುದಿಷ್ಟೇ, ಬಹುಶಃ ನಿಮ್ಮೆಲ್ಲ ಮಕ್ಕಳನ್ನು ಅತ್ಯಂತ ದೊಡ್ಡ ಸ್ಥಾನಕ್ಕೆ ತಗೊಂಡು ಹೋಗುವಂತ ಅವಕಾಶ ಇವತ್ತು ಆಗಬೇಕು. ಸರ್ಕಾರ ನಿಮ್ಗೆ ಅಂಗನವಾಡಿ ಕೇಂದ್ರ ಈಗಲ್ಲ, ಇಂದಿರಾ ಗಾಂಧಿ ಅವರು ಬಹುಶಃ ISDS ಮುಖಾಂತರ ಅವತ್ತು ಇಂಟಗ್ರೇಟೆಡ್ ಸ್ಕೂಲ್ ಮತ್ತೆ ಏನದು ಅವತ್ತು ICDS ಮುಖಾಂತರ ಅವತ್ತಿನ ಕಾಲದಲ್ಲಿ ಪ್ರಾರಂಭ ಮಾಡಿದ್ರು. ಯಾಕೆ ನಿಮ್ಮ ಕಾಲಬುಡದಲ್ಲಿ ಒಂದು ಪ್ರೈಮರಿ ಶಾಲೆ ಇರ್ಬೇಕು, ಅಂಗನವಾಡಿ ಇರ್ಬೇಕು. 1 ಕಿಲೋಮೀಟರ್ ಒಳಗಡೆ ನಿಮ್ಗೆ ಪ್ರೈಮರಿ ಶಾಲೆ ಬರಬೇಕು, 3 ಕಿಲೋಮೀಟರ್ ಒಳಗಡೆ ನಿಮ್ಗೊಂದು ಹೈಸ್ಕೂಲ್ ಬರಬೇಕು, 10 ಕಿಲೋಮೀಟರ್ ಒಳಗಡೆ ನಿಮ್ಗೊಂದು ಕಾಲೇಜ್ ಬರಬೇಕು. ನಿಮ್ಮ ಮಕ್ಕಳ ಶಿಕ್ಷಣಕ್ಕೆ ಯಾವುದೇ ಕೊರತೆ ಇವತ್ತು ಆಗಬಾರ್ದು. ಅದಕ್ಕಾಗಿ ಎಲ್ಲ ಕೂಡ ಸಿಸ್ಟಮ್ ಇವತ್ತು ಹಂತವಾಗಿ ಇವತ್ತು ಮಾಡುವಂತ ವಿಚಾರ ಕೂಡ ಇವತ್ತು ಆಗಿದೆ ಅಂತ ಹೇಳಲಿಕ್ಕೆ ಬಯಸಿ, ನಿಮ್ಮ ಮಕ್ಕಳನ್ನು ಅತ್ಯಂತ ದೊಡ್ಡ ಸ್ಥಾನಕ್ಕೆ ತಗೊಂಡೋಗಿ ಬಡತನದಲ್ಲಿ ಹುಟ್ಟಬಹುದು, ಬಡತನದಲ್ಲಿ ಸಾಯ್ಬೇಕಂತ ಯಾರು ಕೂಡ ಹೇಳಿಲ್ಲ. ನಿಮ್ಮ ಬಡತನ ಕಷ್ಟವನ್ನು ದೂರ ಮಾಡಿ ನಿಮ್ಗೆ ನೆಮ್ಮದಿಯ ಜೀವನ, ನಿಮ್ಮ ಮಕ್ಕಳಿಗೆ ಸ್ವಾಭಿಮಾನ ಬದುಕು ಕಾಣಬೇಕಾದ್ರೆ ಅದು ಶಿಕ್ಷಣ ಮಾತ್ರ ಸಾಧ್ಯ. ಸಣ್ಣದಿಂದಲೇ ಮೇಲೆ ತಗೊಂಡು ಅವಕಾಶ ಆಗ್ಲಂತ ಹೇಳಿಕೊಳ್ತಾ ಈ ಒಂದು ಅಂಗನವಾಡಿ ಕೇಂದ್ರ ಬರೀ ನಿಮ್ಮ ಮಕ್ಕಳಿಗೆ ಶಿಕ್ಷಣ ಮಾತ್ರ ಅಲ್ಲ, ಆರೋಗ್ಯವಂತ ತಾಯಿ ಮತ್ತು ಆರೋಗ್ಯವಂತ ಮಗು, ಇದು ಅಂಗನವಾಡಿ ಮುಖ್ಯ ಉದ್ದೇಶಗಳು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಅದಕ್ಕಾಗಿ ಬೇರೆ ಬೇರೆ ಯೋಜನೆಗಳಿದೆ, ಆ ಯೋಜನೆಗಳೆಲ್ಲ ತಾವು ತಗೊಳ್ಬೇಕು. ತಾವು ತಾಯಂದಿರು ವಿಶೇಷವಾದ ಆ ಒಂದು ಶಾಲೆ ಕಾಳಜಿ ವಹಿಸಿಕೊಂಡು ಶಿಕ್ಷಕ ವರ್ಗದವರಿಗೆ, ಪಂಚಾಯತ್ ಸದಸ್ಯರಿಗೆ ತಮ್ಮೆಲ್ಲ ಸಹಕಾರ ಕೊಡ್ಬೇಕಂತ ಕೂಡ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಬಹುಶಃ ಬಾಬಾರವರಿಗೆ ಇಲ್ಲಿ ಲೇಡಿ ರಿಸರ್ವೇಶನ್ ಆದಾಗ ಭಯಂಕರ ಟೆನ್ಷನ್ ಇವನಿಗೆ, ಏನು ನಾನು ಇವನು ಅಷ್ಟು ಬೇಸರಾದ ಯಾವಾಗಲೂ ಕೂಡ ನೋಡ್ಲಿಲ್ಲ. ಫಸ್ಟ್ ಲಿಸ್ಟ್ ಅಲ್ಲಿ ಬಹುಶಃ ಜನರಲ್ ಇತ್ತು, ಬಹಳ ಸಮಾಧಾನದಲ್ಲಿದ್ದೆ, ಆಗ ನಾನೇ ಮಾಡಿದ್ದೆ. ಮತ್ತೆ ಬದಲಾವಣೆ ಮಾಡುವಾಗ ಲೇಡಿ ಬಂದಾಗ ಇವನತ್ತು ಟೆನ್ಷನ್, ನಾನು ಸುಮ್ಮನೆ ಕೂರ್ಗ ಟೆನ್ಷನ್ ಯಾಕೆ ಮಾಡ್ತಾರೆ ಅವ್ರ ಮನೆ ನಾನು ಏನಾದ್ರು ಮಾಡಿ ಒಪ್ಪಿಸಿ ನೀನೇ ಆಗು, ನೀನೆಲ್ಲ ಆರಾಮದಲ್ಲಿ ಇದ್ದೀಯ ಅಂತೇಳಿ ಹೇಳಿ ಬಹುಶಃ ಎಲ್ಲರೂ ನಿಮ್ಮ ಊರವರೆಲ್ಲ ಒಪ್ಪಿಗೆ ಮುಖಾಂತರ ಬಹಳ ಒತ್ತಾಯಪೂರ್ವಕವಾಗಿ ಬಹುಶಃ ನಿಲ್ಲಿಸಿ ಅವರು ಇವತ್ತು ಆಗಿದ್ದಾರೆ. ಆದ ಕಾರಣ ಇವನು ಕೂಡ ಈಗ ಏನಾಗಿದೆ ನಿಮ್ಗೆಲ್ಲರಿಗೂ ಡಬಲ್ ಚಾನ್ಸ್, 2 ಮೆಂಬರ್ಗಳು, ಅವರು ಮೆಂಬರ್ ಇವನು ಮೆಂಬರ್, ಅದು ಒಟ್ಟಿಗೆ ಅವರು ಕೂಡ ಕೆಲಸ ಮಾಡುದು. ಆದ್ರೆ ಮಹಿಳೆಯರೆಲ್ಲ ಅವರ ಜೊತೆ ಕೆಲಸ ಮಾಡಿಸ್ತಾರೆ, ಗಂಡಸರೆಲ್ಲ ಇವರ ಜೊತೆ ಕೆಲಸ ಮಾಡುವಂತ ಅವಕಾಶ ಕೂಡ ಇವತ್ತು ಇಬ್ಬರಲ್ಲಿ ಕೂಡ ಕಂಪ್ಲೇಂಟ್ ಕೊಡುವಂತ ಅವಕಾಶ ಇವತ್ತು ಆಗ್ತದೆ. ಅದೆಲ್ಲರ ಪ್ರಯೋಜನ ಪಡೆದುಕೊಂಡು ಇದನ್ನು ಇನ್ನಷ್ಟು ಅಭಿವೃದ್ಧಿ ಪಡಿಸುವಂತ ಕೆಲಸ ಬಹುಶಃ ನಿಮ್ಮೆಲ್ಲರಿಂದ ಆಗಲಿ. ನೀವೆಲ್ಲರಿಗೂ ಶಾಂತಿ, ಪ್ರೀತಿ, ಸೋದರತೆಗೆ ವಿಶೇಷವಾದ ಮಹತ್ವ ಕೊಡುವ ಕೆಲಸ ಇವತ್ತು ಮಾಡಿ. ನಿಮ್ಮೆಲ್ಲ ಇಲ್ಲಿ ಬರುವ ಯುವಕರು ಭಾರತ ದೇಶ ಒಂದು ಭಾರತೀಯರೊಂದು ನಿಲುವಿನಲ್ಲಿ ಮುಂದೆ ಹೋಗುವಂತ ವಿಚಾರ ಇವತ್ತು ಆಗ್ಲೇಬೇಕು. ಸ್ವಾತಂತ್ರ್ಯೋತ್ಸವದ 75ನೇ ವರ್ಷದಲ್ಲಿ ನಾವು ಹೆಮ್ಮೆಯಿಂದ ನಾವು ಹೇಳ್ಬೇಕು ಭಾರತ ಎಷ್ಟು ಇವತ್ತು ಅಭಿವೃದ್ಧಿ ಆಗಿದೆ ಅಂತ ಹೇಳಿ ಆ ಹೆಮ್ಮೆ ಪಡೆದ ಅವಕಾಶ ಎಲ್ಲರಿಗೂ ನಾವು ತಿಳಿಸಿಕೊಡುವ ವಿಚಾರ ಇವತ್ತು ಮಾಡ್ಲೇಬೇಕು. ಯಾಕೆಂತ ಹೇಳಿದ್ರೆ ಭಾರತ ದೇಶಕ್ಕೆ ಸ್ವತಂತ್ರ ಸಿಕ್ಕಿದಾಗ ನಮ್ಮ ದೇಶ ಸಂಖ್ಯೆ ಇದ್ದು ಬರೀ 33 ಕೋಟಿ ಜನ ಮಾತ್ರ, 33 ಕೋಟಿ ಜನ. ಆವಾಗ ಒಂದು ಹೊತ್ತು ಊಟ ಮಾಡ್ಲಿಕ್ಕೆ ಈ ದೇಶದಲ್ಲಿ ಅನ್ನ ಸಿಕ್ತಿರ್ಲಿಲ್ಲ, ಒಂದು ಹೊತ್ತು ಊಟ ಮಾಡ್ಲಿಕ್ಕೆ. ನಾವು ಸಣ್ಣದಿರುವಾಗ ನಾವು ನೋಡಿದೆ, ಅಮೆರಿಕದಿಂದ ಶಿಪ್ಪಿನಲ್ಲಿ ವೇಸ್ಟ್ ಆದ ಗೋಧಿಯನ್ನು ಮಂಗಳೂರಿಗೆ ತಂದು ಕೆಂಪು ಗೋಧಿಯನ್ನು ಜನರಿಗೆ ವಿತರಣೆ ಮಾಡ್ತಾ ಇದ್ರು, ಅದನ್ನು ಜನ ತಿಂತಾ ಇದ್ರು ನಮ್ಮೆಲ್ಲ ಹಿರಿಯರು. ನನ್ಗೆ ಹೇಗೆ ನೆನಪು ಅಂತ ಹೇಳಿದ್ರೆ, ನನ್ನ ತಂದೆ ಶಾಸಕರಾಗಿದ್ದು, ಅವಾಗ ಕಮ್ಯುನಿಸ್ಟ್ ಬಹಳ ಸ್ಟ್ರಾಂಗ್, ಡೈಲಿ ಬೆಳಿಗ್ಗೆ ಮೆರವಣಿಗೆ ದೊಡ್ಡ ಫ್ಲಾಗ್ ಇದ್ದು ಶಾಸಕರೇ ಅಕ್ಕಿ ಕೊಡಿ ಇಲ್ಲದೆ ರಾಜ್ಯ ಕೊಡಿ ಅಂತ ಹೇಳಿ ನಮ್ಮ ಮನೆ ಮುಂದೆ ಬಂದು ಕೂತ್ಕೊಳ್ತಾ ಇದ್ರು ಇದರಲ್ಲಿ. ಇವಾಗೆಲ್ಲ ಹೊಯ್ಗೆ ಹೋಗುದು ಕೇರಳಕ್ಕೆ, ಆಗ ಅಕ್ಕಿ ಹೋದ್ರೆ ಕೇಸ್ ಆಗ್ತಾ ಇತ್ತು, ಅವತ್ತಿನ ಕಾಲದಲ್ಲಿ ಇರ್ಲಿಲ್ಲ.
ಆದರೆ ಇವತ್ತು ನಾವು 133 ಕೋಟಿ 33 ಕೋಟಿ ಅಲ್ಲ 130 ಕೋಟಿ ಜನಸಂಖ್ಯೆ ಆಗಿ ನಮ್ಮ 130 ಕೋಟಿ ಜನರಿಗೆ ಊಟ ಮಾಡಲಿಕ್ಕೆ ಅಕ್ಕಿ ಅನ್ನ ಮಾತ್ರ ಅಲ್ಲ ವಿದೇಶಕ್ಕೆ ರಫ್ತು ಮಾಡೋದ ಶಕ್ತಿ ಕೊಟ್ಟಿದ್ರೆ ಅದು ಈ ದೇಶದ ರೈತರು ಕೊಟ್ಟಂತ ಶಕ್ತಿ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ರಾಷ್ಟ್ರೀಯ ಕ್ರಾಂತಿ ಯೋಜನೆ ಕೊಟ್ಟಂತ ಶಕ್ತಿ ಅವತ್ತು ಬಹುಶಃ ನಮ್ಮಲ್ಲಿಂದ ಗುಂಡು ಸೂಜಿ ತಯಾರಾಗ್ತಾ ಇರಲಿಲ್ಲ. ಇವತ್ತು ಅಟಂಬ ಮಾಡುವಂತ ಶಕ್ತಿ ಇವತ್ತು ನಮ್ಗೆ ಬಂದಿದೆ. ಅದಕ್ಕೆ ನಮ್ಮ ದೇಶದ ಬಗ್ಗೆ ನಮ್ಮ ಹೆಮ್ಮೆಯ ಬಗ್ಗೆ ನಾವೆಲ್ಲರೂ ಕೂಡ ಮಕ್ಕಳಿಗೆ ಸಣ್ಣದಿಂದಲೇ ಇದನ್ನು ಹೇಳಿಕೊಳ್ಳೋ ಕೆಲಸ ಆಗಬೇಕು. ಈಗ ಏನಾಗಿದೆ, ಏನು ಪ್ರಯೋಜನ ಇಲ್ಲ, ಏನು ಇದು ಹೇಳಿ 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 ನಮ್ಮ ಮಕ್ಕಳು PUC ಮತ್ತು ಡಿಗ್ರಿ ಆದ ತಕ್ಷಣ ಪಾಸ್ಪೋರ್ಟ್ ಮಾಡಿ ಪಿಡ್ಚು ಫಾರಿನ್ ಒಂದು ಎದ್ದು ಹೋಗುದು ಸೀದಾ. ಮತ್ತೆ ಅಲ್ಲಿ ಹೋಗಿ ಫೋನ್ ಮಾಡುದು, ಅಮ್ಮ ಬಾಳೆ ಕಷ್ಟ ಉಂಟು ಲಕ್ಕವಲ್ಲ ನನ್ನ ನಾಲ್ಕಲ್ಲಿ ತರ ಬಂದೇನು ಬೋಯ್ ಪಿನ್ನೆಗೊಂತವ್ರು ಅವ್ರದ ಪರಿಸ್ಥಿತಿ ಎಂದರು ಜನರು ಇನ್ನು ಬೋಯ್ಟ್ ಆಯ್ತಲ್ಲ ಬಿನಿಂದ ಹಾಕರು 2 ವರ್ಷ ನಿಂತು ಮತ್ತೆ ಇಲ್ಲಿ ಬರುದು. ಇಲ್ಲಿ ಬಂದಾಗ ಮತ್ತೆ ಸ್ಟಾರ್ಟ್ ಮಾಡ್ಲಿಕ್ಕೆ ಉದಾಸೀನ ಏನು ಮಾಡುದು, ಮತ್ತೆ ಬಂದು ಮತ್ತೆ ಹೋಗುದು. ಮತ್ತೆ ಆದ ಕಾರಣ ನೀವು ಆದಷ್ಟು ಇಲ್ಲಿ ಸಣ್ಣ ವಯಸ್ಸಲ್ಲಿ ಸಣ್ಣ ವ್ಯಾಪಾರ ಬಿಸ್ನೆಸ್ ಅದು ಇದೆಲ್ಲ ಪ್ರಾರಂಭ ಮಾಡಿದ್ರೆ ನಿಮ್ಗೆ 10 ವರ್ಷ ಆಗೋ ನೀವು ಸೆಟ್ ಆಗ್ತೀರಿ. ಮತ್ತೆ ನಿಮ್ಮ 50 ವರ್ಷ 60 ವರ್ಷ ಎಲ್ಲ ಕೂಡ ಇಲ್ಲೇ ನಿಲ್ಬಹುದು. ಇಲ್ಲದ ನೀವು ಒಂದು ಕಡೆ ಮಕ್ಕಳು ಇನ್ನೊಂದು ಕಡೆ ಇದೆಲ್ಲ ಆಗತ್ತೆ. ಈ ದೇಶದಲ್ಲಿ ಈಗ ಬೇಕಾದಷ್ಟು ಅವಕಾಶಗಳು ನಮ್ಗೆ ಇದೆ. ಮತ್ತು ನಮ್ಮ ಈ ಊರಿನಷ್ಟು ಉತ್ತಮ ಎಲ್ಲಿ ಕೂಡ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ. ಒಂದೇನಿದೆ, ಕಡಲ ಅರಬ್ಬಿ ಸಮುದ್ರ ಬ್ರೀಚ್ ಪ್ರವಾಸೋದ್ಯಮ, ಇನ್ನೊಂದು ಕಡೆ ನೇತ್ರಾವತಿ ನದಿ, ಇನ್ನೊಂದು ಕಡೆ ಧಾರ್ಮಿಕ ಕೇಂದ್ರಗಳು, ಎಲ್ಲಾ ಧಾರ್ಮಿಕ ದೊಡ್ಡ ದೊಡ್ಡ ದೇವಸ್ಥಾನಗಳು, ದರ್ಗಾ, ಮಸೀದಿಗಳು, ಚರ್ಚ್ಗಳು, ಇನ್ನೊಂದು ಕಡೆ ಎಜುಕೇಶನ್ ಇನ್ಸ್ಟಿಟ್ಯೂಷನ್. ಸೊ ಶೈಕ್ಷಣಿಕ ಪ್ರವಾಸೋದ್ಯಮ ಯಾತ್ರಾ ಕೇಂದ್ರವಾಗಿರುವಂತ ಇಷ್ಟು ದೊಡ್ಡ ಸಂಪನ್ಮೂಲ ಕ್ಷೇತ್ರ ಎಲ್ಲಿ ಕೂಡ ಸಿಕ್ಲಿಕ್ಕಿಲ್ಲ. ದುಡ್ಡಿಗೆ ಗಾಳಿಯಲ್ಲಿದೆ, ದುಡ್ಡು ಫುಲ್ಲು. ಅದನ್ನು ತಗೊಳ್ಳಿಕ್ಕೆ ನೀವು ಕಲಿಬೇಕು, ಹೇಗೆ ತಗೊಳ್ಬೇಕಂತೇಳಿ. ಅದನ್ನು ನೀವು ಕಲಿಯೋದೇನ್ ಮಾಡ್ತೀರಿ? ಸೊ ನಿಮ್ಗೆ ಅಲ್ಲಿ ಹೋಗಿ ದುಡ್ಡು ಮಾಡ್ಬೇಕಂತಿಲ್ಲ. ನಿಮ್ಗೆ ಎಲ್ಲಿ ಬೇಕಾದಷ್ಟು ಅವಕಾಶ, ನಿಮ್ಮ ಗಾಳಿಯಲ್ಲಿ ನೋಡುವಾಗ ಇದು ಫುಲ್ ದುಡ್ಡು ಕಾಣ್ತದೆ. ಅದು ಹೇಗೆ ತೆಗಿಬೇಕು ಅದನ್ನು ನೀವು ಕಲಿಬೇಕು. ಯಾವ ರೀತಿ ವ್ಯಾಪಾರ ಮಾಡಬೇಕು, ಏನ್ ಮಾಡಬೇಕು, ಶಿಕ್ಷಣ ಹೇಗೆ ಪಡೆದುಕೊಳ್ಬೇಕು, ಆ ಒಂದು ಆಸಕ್ತಿ ಬಂದ್ರೆ ನಿಮ್ಗೆ ದೊಡ್ಡ ಮಟ್ಟದ ಒಂದು ಪ್ರದೇಶ ಆಗ್ತದೆ ಹೇಳಿಕೊಳ್ತಾ ನಿಮ್ಗೆಲ್ಲರಿಗೂ ನನ್ನ ಅಭಿನಂದನೆ ಶುಭಾಶಯ ಸಲ್ಲಿಸಿಕೊಂಡು ನಾನು ದೀರ್ಘವಾಗಿ ಮಾತಾಡದೆ ನಿಮ್ಗೆಲ್ಲ ನನ್ನ ಶುಭಾಶಯ ಇವತ್ತು ಸಲ್ಲಿಸಿ ಬಹುಶಃ ನಿಮಗೆ ಸಹಕಾರ ಕೊಟ್ಟಂತ ಮೊಯ್ದೀನ್ ಬಾವ್ ಅವರಿಗೆ ಸಂಪೂರ್ಣವಾದ ವಿಶೇಷ ಶುಭಾಶಯ ಸಲ್ಲಿಸಿ ಅವರು ಪಟ್ಟಂತ ಶ್ರಮವನ್ನು ಮೆಚ್ಚಿಸುವಂತ ಕೆಲಸ ಮಾಡಬೇಕು. ನಾನು ಓಟ್ ಬಂದಾಗ ಹೇಳಿದೆ, ನೀವು ಸುಮ್ಮನೆ ಕೂತ್ಕೋ ಮಾರ, ನಿಮಗೆ ಓಟ್ ಕೊಡೋದು ಮತ್ತೆ ಯಾರಿಗೂ ಎಂತಕ್ಕೆ ಟೆನ್ಷನ್ ಮಾಡುದು. ಆದ್ರೆ ಬಹಳ ಕಷ್ಟಪಟ್ಟು ನಾನು ಎಂತ ಅವಸ್ಥೆ, ಜನರಿಗೆ ಏನ್ ಮಾಡ್ಬೇಕು, ಇವನು ಮಾಡಿ ಕೆಲಸ ಮಾಡಿ 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 ಅವನ ಕಾಲು ನೋವಾಗುವಂತ ಪರಿಸ್ಥಿತಿ ಆಯ್ತು. ಅದು ಕೂಡ ಒಂದು ಮಾನವತೆ ಮತ್ತು ಕನ್ನಡದ ಪರಿಸ್ಥಿತಿ, ಜನರ ವಿಚಾರಕ್ಕೆ ಇನ್ನು ಎಂತ ಮಾಡ್ಬೇಕು, ಇವನ ಭಾವನೆ ತಲೆ ಕಟ್ಟು ಮಾಡಿ ಕೈಯಲ್ಲಿ ಕೊಡ್ಬೇಕಷ್ಟೇ. ಇಲ್ಲಿ ನಿಮ್ಗೆ ಇದು ಸಮಾಧಾನ ಆಗ್ಬೇಕಾದ್ರೆ ಕೆಲಸ ಮಾಡಿದ್ರೆ ಏನಾಗ್ಲಿಲ್ಲ. ಎಲ್ಲಾ ನೀರಿನ ವ್ಯವಸ್ಥೆ, ರೋಡ್ ವ್ಯವಸ್ಥೆ ಎಲ್ಲ ಕೂಡ ಅದು ಯಾರು ಕೆಲಸ ಮಾಡ್ತಾರೆ ಅವರಿಗೆ ಬೆಂಬಲ ಕೊಡದ ಮನೋಭಾವನೆ ಹಮ್ಮಿಕೊಳ್ಳುವಂತ ಅವಕಾಶ ಇವತ್ತು ಮಾಡಿ, ಅದು ನಮ್ಮ ಜನರಿಗೆ ಮುಖ್ಯವಾಗಿ ಬರುವಂತ ಒಂದು ವಿಶೇಷವಾದ ಒಂದು ಕೃತಜ್ಞತೆ ಭಾವನೆ ಇರುವಂತ ಬಹುಶಃ ಅತಿ ಅಗತ್ಯ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಅದಕ್ಕಾಗಿ ಬಾವರವರಿಗೆ ಇನ್ನೆಲ್ಲರಿಗೆ ನನ್ನ ಹಿರಿಯ ಕಿರಿಯರಿಗೆ ನನ್ನ ವಿಶೇಷ ಶುಭಾಶಯ ಸಲ್ಲಿಸಿ ಇದೊಂದು ಮಾದರಿಯಾದ ಅಂಗನವಾಡಿ ಕೇಂದ್ರ ಆಗಲಿ, ಇದು ಹೈಟೆಕ್ ಮಾತ್ರ ಅಲ್ಲ, ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಅತ್ಯುತ್ತಮವಾದ ಮಾದರಿಯ ಅಂಗನವಾಡಿ ಕೇಂದ್ರ ಯಾವ್ದಂತ ಹೇಳಿದ್ರೆ ಅದು ಬಹುಶಃ ಕೊಮ್ಮರಂಗ ಅಂಗಡಿವಾಡ ಹೆಸರು ಕೂಡ ಬರಲಿ ಎಂದು ಶುಭಾಶಯ ಸಲ್ಲಿಸ್ತೇನೆ. ಅಷ್ಟು ಮಾತ್ರ ಅಲ್ಲ, ಯಾವ ಅಂಗನವಾಡಿ ಹೆತ್ತವರು ಅತ್ಯಂತ ಸಹಕಾರ ಕೊಡುವಂತ ಪ್ರದೇಶ ಅಂದ್ರೆ ಅದು ಈ ಪ್ರದೇಶದ ತಾಯಂದಿರ ಅಂತ ಹೇಳಿ ದೊಡ್ಡ ಮಟ್ಟದ ಆ ಹೆಸರು ಬರುವಂತ ಕೀರ್ತಿ ಬಂದ ಅವಕಾಶ ಆಗಲಿ ಅಂತ ಕೇಳಿಕೊಳ್ತಾ ನಿಮ್ಗೆಲ್ಲರಿಗೂ ನನ್ನ ಶುಭಾಶಯ ಸಲ್ಲಿಸಿಕೊಂಡು ನಿಮ್ಮೆಲ್ಲರ ಆಶೀರ್ವಾದ ಕೇಳಿಕೊಳ್ತಾ ನಾನು ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕನ್ನಡ. ಒಂದು ಕಂಪ್ಯೂಟರ್ ಸರ್, ಒಂದು ಕಂಪ್ಯೂಟರ್, ಒಂದು ಪ್ರಿಂಟರ್ ಕೊಡಬೇಕು ನಮ್ಮ ಕೊಮರಮ್ಮ ಮಾಡಲು ಧನ ಸಹಕರಿಸಿದಂತಹ ಮಹನೀಯರಾದ ಯೂಸುಫ್ ಕುತುಬಿ ಪ್ರಥಮವಾಗಿ ಇವರನ್ನ ಶಾಸಕರು ಸನ್ಮಾನಿಸಲಿದ್ದಾರೆ. ಹೆಸರು ಕರೆಯೋರು ನೇರವಾಗಿ ಬರಬೇಕು. ಮತ್ತು ಯೂಸುಫ್ ಕುತುಬಿ, ರಫೀಕ್ ಕುತುಬಿ, ಅಶ್ಫಾಕ್ ಕೊಮರಂಗಳ, ಫಾರೂಕ್ ಕೊಮರಂಗಳ ಅವರ ಮಗ ಅನಿಲ್, ಶಬೀರ್ ಕೇಶಿ ರೋಡ್, ಇಬ್ರಾಹಿಂ ಎಸ್, ಸಲೀಂ ಕೊಮರಂಗಳ, ಅಬ್ಬಾಸ್ ಕೊಮರಂಗಳ ಹೆಸರು ಕರೆದ ದಾನಿಗಳು ಬಂದು ಸಹಕಾರ ನೀಡಬೇಕಾಗಿ ನಿಮ್ಮಲ್ಲಿ ಕೇಳಿಕೊಳ್ಳುತ್ತಾ ಇದ್ದೇವೆ. ಈಗಾಗಲೇ ಹೆಸರು ಕರೆದ ಯೂಸುಫ್ ಕುತುಬಿ, ರಫೀಕ್ ಕುತುಬಿ, ಅಶ್ಫಾಕ್ ಕೊಮರಂಗಲ, ಫಾರೂಕ್ ಅವರ ಮಗ ಅನಿಲ್, ಶಬೀರ್, ಇಬ್ರಾಹಿಂ ಎಸ್, ಸಲೀಂ ಕೊಮರಂಗಲ, ಅಬ್ಬಾಸ್ ಕೊಮರಂಗಲ ಹೆಸರುಗಳನ್ನು ಕರೆದ ದಾನಿಗಳು ಬಂದು ಸನ್ಮಾನವನ್ನ ಸ್ವೀಕರಿಸಬೇಕಾಗಿ ತಮ್ಮಲ್ಲಿ ವಿನಮ್ರ ವಿನಂತಿಯನ್ನ ಮಾಡ್ತಿದ್ದೀವಿ. ಸದಸ್ಯರು ಮತ್ತು ಈ ಅಂಗನವಾಡಿ ಆಗಲು ಕಾರಣಕರ್ತರಾದಂತಹ ಈ ಪ್ರದೇಶದ ಜನಮೆಚ್ಚಿದ ಜನನಾಯಕ ಮೊಯ್ದೀನ್ ಬಾವ ಹಾಗೂ ಯೂಸುಫ್ ಕುತುಬಿ, ರಫೀಕ್ ಕುತುಬಿ, ಅಶ್ಫಾಕ್ ಕೊಮರಂಗಲ, ಫಾರೂಕ್ ಅವರ ಮಗ ಅನಿಲ್,
ಶಬೀರ್ ಕೇಶಿ ರೋಡ್, ಇಬ್ರಾಹಿಂ ಎಸ್, ಸಲೀಂ ಕೊಮರಂಗಳ, ಅಬ್ಬಾಸ್ ಕೊಮರಂಗಳ ಯಾರು ಉಪಕಾರ ಮಾಡಿದಾರ ಅವರನ್ನ ಗುರುತಿಸುವುದು ಸಂಪ್ರದಾಯ ಮತ್ತು ಧರ್ಮವಾಗಿರುತ್ತದೆ. ಇಂತಹ ಸಮಾಜ ಸೇವೆಗೆ ಅಂಗನವಾಡಿ ಪುಟ್ಟ ಮಕ್ಕಳಿಗೆ ಕೊಡುವಂತಹ ವ್ಯವಸ್ಥೆ, ಆ ಮಕ್ಕಳಿಗೆ ಕೊಡುವಂತಹ ವ್ಯವಸ್ಥೆಗೆ ಇಹದಲ್ಲೂ ಪರದಲ್ಲೂ ವಿಜಯಿಯಾಗುತ್ತಾರೆ ಮತ್ತು ಮಕ್ಕಳ ಲಾಲನ ಪಾಲನೆ ಮಾಡುವುದು ಅದು ಪುಣ್ಯದಾಯಕವಾದ ಕೆಲಸವಾಗಿರುತ್ತದೆ. ಆ ಮಕ್ಕಳಿಗೋಸ್ಕರ ಸ್ಥಳವನ್ನು ಖರೀದಿಸಲು ಧನಸಹಾಯ ನೀಡಿದಂತಹ ಈ ಮಹನೀಯರಿಗೆ ನಮ್ಮ ಈ ಕ್ಷೇತ್ರದ ಜನಪ್ರಿಯ ಶಾಸಕರು, ಕರ್ನಾಟಕದ ವಿರೋಧ ಪಕ್ಷದ ಉಪನಾಯಕ, ಯಾರಿಂದ ಸನ್ಮಾನ ಆಗುತ್ತಿದ್ದೀರಿ ಎಂಬುದನ್ನು ನಿಮಗೆ ಹೇಳುತ್ತಾ ಇದ್ದೀವಿ. 9 ಜನರು ಈ ದಾನಿಗಳು ಸಹಕಾರ ಮಾಡಿದವರಿಗೆ ಕರ್ನಾಟಕದ ವಿರೋಧ ಪಕ್ಷದ ಉಪನಾಯಕ ಹಾಗೂ ಈ ಪ್ರದೇಶದ ಮಸೀದಿಗಳ ಅಧ್ಯಕ್ಷರುಗಳ ಸಮ್ಮುಖದಲ್ಲಿ ಮಾಡುವಂತಹ ಈ ಸನ್ಮಾನ ಹಾಗೂ ಸರ್ಕಾರಿ ಅಧಿಕಾರಿಗಳ ಸಮ್ಮುಖದಲ್ಲಿ, ಜನಪ್ರತಿನಿಧಿಗಳ ಸಮ್ಮುಖದಲ್ಲಿ ಹಾಗೂ ಕೊಮರಂಗಲ ವಾರ್ಡಿನ ಸರ್ವ ಸದಸ್ಯರ ಸಮ್ಮುಖದಲ್ಲಿ ಮಾಡುವ ಈ ಸನ್ಮಾನ ನಿಮಗೆ ಮುಂದೆಯೂ ಇಂತಹ ಸಮಾಜ ಸೇವೆ ಮಾಡಲು ಆ ಸೃಷ್ಟಿಕರ್ತ ಜಗದೊಡೆಯ ನಿಮಗೆ ಇನ್ನೂ ಹೆಚ್ಚಿನ ಅವಕಾಶಗಳು ಕೊಡಲಿ ಅಂತ ನಾವು ಅಲ್ಲಾಹನಲ್ಲಿ ಪ್ರಾರ್ಥಿಸ್ತಾ ಇದ್ದೀವಿ. ಗುತ್ತಿಗೆದಾರ ಇಸ್ಮಾಯಿಲ್ ಹಾಗೂ ಈ ಕ್ಷೇತ್ರದ ಜನಪ್ರಿಯ ಸದಸ್ಯನಿ ಜುಬೈದಾ, ಮಹಿಳಾ ನಾಯಕಿ ಜುಬೈದಾ ಹಾಗೂ ಇಸ್ಮಾಯಿಲ್ ಗುತ್ತಿಗೆದಾರ, ರಾಜಿ ವಿಶ್ವನಾಥ್ ಚೌಟ, ಕೌನ್ಸಿಲರ್ ಜುಬೈದಾ, ಇಸ್ಮಾಯಿಲ್ ಗುತ್ತಿಗೆದಾರ ಇವರೆಲ್ಲರಿಗೂ ಸನ್ಮಾನಿತರಾಗ್ತಾ ಇದ್ದಾರೆ. ಅಂಗನವಾಡಿ ಮೇಲ್ವಿಚಾರಕ ಸಮಿತಿಯವರಿಂದ ಸಾಲು ಹಾಕಲಿದ್ದಾರೆ. ಅಂಗನವಾಡಿ ಟೀಚರ್ಗೆ ಹಿರಿಯ ನಮ್ಮ ಅಂಗನವಾಡಿ ನಾಗರಿಕರಾದಂತಹ ಹಿರಿಯರು ಈಗ ಗಿಫ್ಟ್ ಕೊಡುವ ಮೂಲಕ ಸನ್ಮಾನಿಸಿದ್ದಾರೆ. ಸಮಾಜಕ್ಕೆ ಬೇಬಿಯಕ್ಕ ಅಂಗನವಾಡಿ ಬೇಬಿಯಕ್ಕ ಸಹಾಯಕಿಯವರು ಹಿರಿಯರಿದ್ದಾರೆ. ಬಹಳ ಈ ವಯಸ್ಸಿನಲ್ಲೂ ಸಮಾಜ ಮತ್ತು ಸಾಲು ಈಗ ಶಾಸಕರು ಇವರಿಗೆ ಸಾಲು ಹಾಕಿ ಸನ್ಮಾನಿಸಲಿದ್ದಾರೆ. ಶಾಸಕರೇ ಇವರ ಕೆಲಸವನ್ನ ಮುತುವರ್ಜಿ ವಹಿಸಿಕೊಂಡು ಈಗ ಪೇಟ ಹಾಕುವ ಮೂಲಕ ಬೇಬಿ ಅಕ್ಕನವರಿಗೆ
ಸಮಾಜ ಸೇವೆ ಮಾಡಿದಾಗ ಸಿಗುವ ಗೌರವ ಬೇಬಿ ಅಕ್ಕ ಒಮ್ಮೆ ನೋಡಿ. ಇವರು ನಮಗೆ ಯುವಕರಿಗೆ ಇವರು ಮಾರ್ಗದರ್ಶಕರಾಗಿದ್ದಾರೆ. ಯುವಕರು ಇವರನ್ನ ನೋಡಿ ನಾವು ಕಲೀಲಿಕ್ಕಿದೆ ಬಹಳಷ್ಟು ನಮ್ಮ ಮುಗ್ಧ ಯುವಕರೇ. ಧನ್ಯವಾದಗಳು ಬೇಬಿ ಅಕ್ಕ, ಧನ್ಯವಾದಗಳು ಟೀಚರ್. ಸ್ವಾರ್ಥ ರಹಿತ ಸಮಾಜ ಸೇವಕ, ಧಾರ್ಮಿಕ, ಸಾಮಾಜಿಕ, ಶೈಕ್ಷಣಿಕ ಎಲ್ಲ ರಂಗಗಳಲ್ಲಿಯೂ ಯಾವುದೇ ಪ್ರಚಾರವಿಲ್ಲದೆ ದುಡಿಯುವ ಏಕೈಕ ನಾಯಕ. ಈಗಾಗಲೇ ಅಂಗನವಾಡಿ ಕಟ್ಟಡಕ್ಕೆ ತಮ್ಮ ಹಣವನ್ನ ಮಂಜೂರು ಮಾಡಿದಂತಹ ಶಾಸಕರು, ಧನ್ಯವಾದಗಳು ಶಾಸಕರಿಗೆ. ಅಹಮದ್ ರವರ ಪ್ರಯತ್ನದಿಂದ ಅಜ್ಜನಡಕದಲ್ಲಿ ತಲೆ ಎತ್ತಿ ನಿಲ್ಲಲಿದೆ ಹೈಟೆಕ್ ಅಂಗನವಾಡಿ. ತಾಳ್ಮೆಯಿಂದ ಈ ಸನ್ಮಾನ ಕಾರ್ಯಕ್ರಮವನ್ನು ನಾವು ಮಾಡಿದ್ದೇವೆ. ಯಾಕಂತ ಹೇಳಿದ್ರೆ ಬಾವುರ ಬಗ್ಗೆ ಸ್ವಲ್ಪ ಅವರ ಪರಿಚಯವನ್ನ ಹೇಳಲಿಕ್ಕಿದ್ದಾರೆ. ಸೋಷಲ್ ಫಾರೂಕ್ ದಿವಂಗತ ಮೊಹಮ್ಮದ್ ರವರ ಮಗನಾದ ಮಾನ್ಯ ಮೊಯ್ದೀನ್ ಬಾವ ಸಕ್ರಿಯವಾಗಿ 18 ವರ್ಷ ವಯಸ್ಸಿನಿಂದ ಸಮಾಜ ಸೇವೆ ಮಾಡುತ್ತಾ ಬಂದಿರುವವರು. ಹಾಗೆ ರಾಜಕೀಯಕ್ಕೆ ಪಾದಾರ್ಪಣೆ ಮಾಡಿದ ಇವರು ಜನಸೇವೆ ಮಾಡುತ್ತಾ ಮಾನ್ಯ ಮೊಯ್ದೀನ್ ಬಾವರವರು ತಮ್ಮ ವಾರ್ಡ್ ಅನ್ನು ಕೂಡ ಅಭಿವೃದ್ಧಿಪಡಿಸುವ ಮೂಲಕ MLA ಬಾವ ಎಂದು ಬಿರುದು ಪಡೆದಿರುತ್ತಾರೆ. ಕೋಟೆಕಾರು ಪಟ್ಟಣ ಪಂಚಾಯತ್ 17ನೇ ವಾರ್ಡಿನ ತನ್ನ ರಾಜಕೀಯ ವಿವರಗಳು 2005ರಿಂದ 2010ರವರೆಗೆ ಕೋಟೆಕಾರು ಪಟ್ಟಣ ಪಂಚಾಯತ್ ಸದಸ್ಯರಾಗಿದ್ದರು. 2010ರಿಂದ 15ರವರೆಗೆ ದ್ವಿತೀಯ ಬಾರಿ ಪಂಚಾಯತ್ ಸದಸ್ಯರಾಗಿದ್ದರು. 2016ರಿಂದ 21ರವರೆಗೆ ಮೊದಲ ಬಾರಿ ಕೋಟೆಕಾರು ಪಟ್ಟಣ ಪಂಚಾಯತ್ ಸದಸ್ಯರಾಗಿ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ಹಾಗೂ 16 ಸಂಘ ಸಂಸ್ಥೆಗಳಲ್ಲಿ ಪದಾಧಿಕಾರಿಯು, ಉಳ್ಳಾಲ ಬ್ಲಾಕ್ ಯೂತ್ ಕಾಂಗ್ರೆಸ್ ಉಪಾಧ್ಯಕ್ಷರಾಗಿ ಸೇವೆ ಸಲ್ಲಿಸಿದ್ದಾರೆ. ಅಲ್ಪಸಂಖ್ಯಾತ ಜಿಲ್ಲಾ ಕಾರ್ಯದರ್ಶಿಯಾಗಿಯೂ, ಉಳ್ಳಾಲ ಬ್ಲಾಕ್ ಅಲ್ಪಸಂಖ್ಯಾತ ಉಪಾಧ್ಯಕ್ಷರಾಗಿಯೂ, ರಾಣಿ ಹಬ್ಬಕ್ಕ ಉತ್ಸವ ಕಾರ್ಯದರ್ಶಿಯಾಗಿಯೂ, ಫ್ರೆಂಡ್ಸ್ ಫೋರ್ ಕ್ಲಬ್ನ 10 ವರ್ಷಗಳ ಕಾಲ ಅಧ್ಯಕ್ಷರಾಗಿಯೂ, ಕೋವಿಡ್-19 ನಲ್ಲಿ ನಿಸ್ವಾರ್ಥ ಸೇವೆ, ಹಾಗೆ ಫ್ರೆಂಡ್ಸ್ ಕೆಸಿ ರೋಡ್ ಇದರ ಆಶ್ರಯದಲ್ಲಿ ವೀಲ್ ಚೇರ್ ವಿತರಣೆ, ಅಂಗವಿಕಲ ಚೇತನ ವ್ಯಕ್ತಿಗಳಿಗೆ ಸಮಗ್ರ ವಿತರಣೆ ಹಾಗೂ ಮುಂತಾದ ಸಮಾಜ ಸೇವೆ ಮೂಲಕ ಊರಿನಲ್ಲಿ ಚಿರಪರಿಚಿತರಾಗಿರುವವರು. ಬಡ ಮಕ್ಕಳಿಗೆ ಪುಸ್ತಕ ವಿತರಣೆ ಮಾಡುವ ಮೂಲಕ ಶೈಕ್ಷಣಿಕ ಕ್ಷೇತ್ರದಲ್ಲಿ ಸೇವೆಯನ್ನು ಸಲ್ಲಿಸಿದ ಕೀರ್ತಿ ಮಾನ್ಯ ಮೊಯ್ದೀನ್ ಬಾವ ಅವರಿಗೆ ಸಲ್ಲಿಸುತ್ತದೆ. ತಕ್ವಾ ಮಸೀದಿ ಕುಮರಂಗಲ ಇದರ ಉಪಾಧ್ಯಕ್ಷರಾಗಿ 2 ಬಾರಿ ಸೇವೆ ಸಲ್ಲಿಸಿದ್ದಾರೆ. ಕೆಸಿ ರೋಡ್ ಅಲ್ ಮುಬಾರಕ್ ಜುಮಾ ಮಸೀದಿಯ ಉಪಾಧ್ಯಕ್ಷರಾಗಿ 10 ವರ್ಷ ಸೇವೆ, SYS ಉಪಾಧ್ಯಕ್ಷರಾಗಿಯೂ, ತಲಪಾಡಿ ವಲಯ SMA ಇದರ ಅಧ್ಯಕ್ಷರಾಗಿಯೂ, ಕೋಟೆಕಾರು ವಲಯ ಯೂತ್ ಅಧ್ಯಕ್ಷರಾಗಿಯೂ, ಕರ್ನಾಟಕ ರಕ್ಷಣಾ ವೇದಿಕೆಯ ಕಾರ್ಯದರ್ಶಿಯಾಗಿ 2022ರಲ್ಲಿ ಉಳ್ಳಾಲ ಬ್ಲಾಕ್ ಉಪಾಧ್ಯಕ್ಷರಾಗಿಯೂ ಅವಿರೋಧವಾಗಿ ಒಂದೊಮ್ಮೆ ಆಯ್ಕೆಯಾದಂತಹ ನಿಮ್ಮೆಲ್ಲರ ಅವಿರೋಧವಾಗಿ ಆಯ್ಕೆಯಾದ ಕೋಟೆಕಾರು ಗ್ರಾಮ ಪಂಚಾಯತಿನ ನೆಚ್ಚಿನ ನಾಯಕನೆಂದೇ ಪ್ರಖ್ಯಾತಿ ಪ್ರಸಿದ್ಧಿ ಪಡೆದಂತಹ ಮೊಯ್ದೀನ್ ಬಾವರವರಿಗೆ ಆದರ್ಶ ಅವರ ಸಮ್ಮುಖದಲ್ಲಿ ಈಗ ಮೊಯ್ದೀನ್ ಬಾರ್ ಅವರಿಗೆ ಬದರುದ್ದೀನ್ ಅವರು ಹಾಗೂ ಉಸ್ಮಾನ್ ಮೊಯ್ದೀನ್ ಬಾರ್ ಅವರ ಯುವ ಪಡೆಯಿಂದ ಮೊಯ್ದೀನ್ ಬಾರ್ ಅವರು ಸನ್ಮಾನಿತರಾಗುತ್ತಿದ್ದಾರೆ. ಅಶ್ರಫ್ ಮೊಯ್ದೀನ್, ಅಶ್ರಫ್ ಮೊಹಮ್ಮದ್ ಅನೀಫ್, ಇಮ್ರಾನ್. ದಯವಿಟ್ಟು ಎಲ್ಲರೂ ಆದಷ್ಟು ಬೇಗ ಎಲ್ಲರಿಗೂ ಆದಷ್ಟು ಬೇಗ ಅವರವರ ಗೌರವವನ್ನು ನೀಡಿ ಸಹಕರಿಸಬೇಕಾಗಿ ವಿನಂತಿ ಮಾಡ್ತಾ ಇದ್ದೀವಿ. ಮೊಯ್ದೀನ್ ಬಾವ ತಮ್ಮ ಯುವ ಪಡೆಯಿಂದ ಹಾಗೂ ತಮ್ಮ ಸಂಗಡಿಗರಿಂದ ಸನ್ಮಾನಿತರಾಗುತ್ತಿದ್ದಾರೆ. ಹೈದರ್ ಅವರು ಯುವ ನಾಯಕರುಗಳು, ಪ್ರತಿಯೊಂದು ಯುವಕರು 100 ಯುವಕರ ತಂಡದಿಂದ ಒಂದು ಅವರ ಪರವಾಗಿ ಸನ್ಮಾನ ಮಾಡ್ತಾ ಇದ್ದಾರೆ. ಅಹಮದ್ ಬಾವ, ಮೊಯ್ದೀನ್ ಬಾವ ಬಹುಶಃ ಜೀವನದಲ್ಲಿ ಎಂದೆಂದೂ ಕಾಣದಂತಹ ಕಂಡರಿಯದ ಕೇಳರಿಯದ ಸಂತೋಷವನ್ನ ಗಳಿಸಿದ್ದಾರೆ. ಅನಾರೋಗ್ಯ ಇದ್ದರೂ ತಲೆ ಎತ್ತಲು ಕಾರಣಕರ್ತರಾದ ಸಾಲು ಕೊಟ್ಟು ಗೌರವಿಸಲಿದ್ದಾರೆ ಸೀತಾ ಮೇಡಮ್ ಮತ್ತು ಶಾರದಾ ಮೇಡಮ್ ರವರಿಗೆ. ಅಂಗನವಾಡಿ ಸೂಪರ್ವೈಸರಿಗೆ ಶಿಕ್ಷಕಿಯರಿಂದ ಗೌರವ ಅರ್ಪಣೆ ಹಾಗೂ ಸಹಾಯಕಿಯಾದಂತಹ ಬೇಬಿ ಅಕ್ಕರಿಂದ
ಇದಾದ ಬಳಿಕ ನಮ್ಮೆಲ್ಲರ ನೆಚ್ಚಿನ ನಾಯಕರು ಕೋಟೆಕಾರು ಪಟ್ಟಣ ಪಂಚಾಯತ್ ಕೊಮರಂಗಲದ ಅಭಿವೃದ್ಧಿಯ ರೂವಾರಿಯು ನಮ್ಮ ವಾರ್ಡನ್ನ ಅಭಿವೃದ್ಧಿ ಪಥಕ್ಕೆ ಕೊಂಡೊಯ್ಯುತ್ತಿರುವಂತಹ ರಾಜ್ಯ ಕಂಡರಿಯದ ಕೇಳರಿಯದ ವಿರೋಧಿಗಳು ಓಕೆ ಮಾಡಿದ ಅಪರೂಪದ ನಾಯಕ ಯುಟಿ ಖಾದರ್, ವಿರೋಧ ಪಕ್ಷದ ಉಪನಾಯಕ ಯುಟಿ ಖಾದರ್ ಅವರಿಗೆ ಬಾವು ಸಂಗಾತಿಗಳಿಂದ ಬಾವು ತಂಡದಿಂದ ಸನ್ಮಾನ ಕುರ್ಚಿಗಾಗಿ ಆಹ್ವಾನಿಸ್ತಾ ಇದ್ದೇನೆ ಯುಟಿ ಖಾದರ್ ಅವರನ್ನ. ಉತ್ತರಗಳಿಗೆ ಸದಾ ಸ್ಪಂದಿಸುವ ಜನಸೇವೆಯೇ ನನ್ನ ಧ್ಯೇಯವೆಂದು ನಂಬಿರುವ ಕರ್ನಾಟಕ ಸರ್ಕಾರದ ಮಾಜಿ ಸಚಿವರು, ಮಂಗಳೂರು ಉತ್ತರ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರು ಆಗಿರುವಂತಹ ಸನ್ಮಾನ್ಯ ಶ್ರೀ ಯುಟಿ ಖಾದರ್ ಅವರ ಗೌರವಾದರದೊಂದಿಗೆ ಸಮರ್ಪಿಸುವ ಅಭಿನಂದನಾ ಪತ್ರ. ಸನ್ಮಾನ್ಯರೇ, ಕರ್ನಾಟಕ ಸರ್ಕಾರದಲ್ಲಿ ಕ್ಯಾಬಿನೆಟ್ ದರ್ಜೆಯ ಸಚಿವರಾಗಿ ನಗರಾಭಿವೃದ್ಧಿ, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ, ಆಹಾರ ಮತ್ತು ನಾಗರಿಕ ಸರಬರಾಜು, ವಸತಿಯಂತಹ ಮಹತ್ವದ ಇಲಾಖೆಗಳ ಜವಾಬ್ದಾರಿಯನ್ನು ಯಶಸ್ವಿಯಾಗಿ ನಿರ್ವಹಿಸಿದ ತಾವು ಮಂಗಳೂರು ವಿಧಾನಸಭಾ ಕ್ಷೇತ್ರದಿಂದ ಸತತವಾಗಿ 4 ಬಾರಿ ಚುನಾಯಿತರಾದವರು. ದಕ್ಷಿಣ ಕನ್ನಡ ಜಿಲ್ಲೆಯ ಉಸ್ತುವಾರಿ ಸಚಿವರಾಗಿಯೂ ಕಾರ್ಯನಿರ್ವಹಿಸಿದವರು. ಪ್ರಸ್ತುತ ಕರ್ನಾಟಕ ವಿಧಾನಸಭೆಯಲ್ಲಿ ವಿರೋಧ ಪಕ್ಷದ ಉಪನಾಯಕರಾಗಿ ಜವಾಬ್ದಾರಿಯ ಹುದ್ದೆಯನ್ನು ಸಮರ್ಥವಾಗಿ ನಿರ್ವಹಿಸುತ್ತಿರುವವರು. ಅಂದಿನ ಮುಖ್ಯಮಂತ್ರಿ ದೇವರಾಜ ಅರಸು ಅವರ ನಿಕಟವರ್ತಿಗಳಲ್ಲಿ ಒಬ್ಬರಾಗಿದ್ದು, ಉಳ್ಳಾಲ ಕ್ಷೇತ್ರದ ಅಭಿವೃದ್ಧಿಗೆ ಶ್ರಮಿಸಿದ ಯುಟಿ ಫರೀದ್ ಅವರ ಮಗನಾಗಿ ಅವರ ಮಾರ್ಗದರ್ಶನದಲ್ಲೇ ಬೆಳೆದ ತಾವರಾಗಿ ಬಳಿಕ ರಾಜ್ಯ ಕೆಪಿಸಿಸಿ ಕಾರ್ಯದರ್ಶಿಯಾದ ಹೆಚ್ಚುವರಿ ಮುಖ್ಯ ಸಂಯೋಜಕರಾಗಿದ್ದು, ಪಕ್ಷ ಸಂಘಟನೆ, ಧಾರ್ಮಿಕ ಹಾಗೂ ಶೈಕ್ಷಣಿಕ ಚಟುವಟಿಕೆಗಳಲ್ಲಿ ತಮ್ಮನ್ನು ತೊಡಗಿಸಿಕೊಂಡು ಸಾಮರಸ್ಯವನ್ನು ಮೆರೆದವರು. ರಾಜ್ಯ ಮತ್ತು ರಾಷ್ಟ್ರ ಮಟ್ಟದ ಮೋಟಾರ್ ರ್ಯಾಲಿಗಳಲ್ಲಿ ಪ್ರಶಸ್ತಿಗಳನ್ನು ಪಡೆದು ಕಾಳಜಿಯೇ ಪ್ರಧಾನವಾಗಿರುವ ತಾವು ಸದನದಲ್ಲಿ ಅತಿ ಹೆಚ್ಚು ಪ್ರಶ್ನೆಗಳನ್ನು ಕೇಳುವುದರ ಮೂಲಕ ಸದನ ವೀರ ಪ್ರಶಸ್ತಿಗೆ ಪಾತ್ರರಾದವರು. ಜ್ವಲಂತ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಳುವಲ್ಲಿ ವಿಶೇಷ ಕಾಳಜಿ ವಹಿಸುತ್ತಿರುವವರು. ಸಹಬಾಳ್ವೆ, ಸಾಮರಸ್ಯ, ಜಾತ್ಯತೀತತೆಯನ್ನು ಉಸಿರಾಗಿಸಿಕೊಂಡು ಓಡಾಡುತ್ತಾ ಜನರ ಒಡನಾಟ ಮತ್ತು ನಿಕಟತೆಯನ್ನು ಕಾಯ್ದುಕೊಂಡ ಮುತ್ಸದ್ದಿ ತಾವು. ನಮ್ಮೆಲ್ಲರ ಪ್ರೀತಿಗೆ ಪಾತ್ರರಾಗಿರುವ ತಮಗೆ ಹೃತ್ಪೂರ್ವಕ ಈ ಅಭಿನಂದನಾ ಪತ್ರವನ್ನು ಸಮರ್ಪಿಸಿ ಸಂತೋಷ ಪಡುತ್ತೇವೆ. ಕುಮರಂಗಲ 17ನೇ ವಾರ್ಡ್ನ ಮಾಜಿ ಕೌನ್ಸಿಲರ್ ನಾನು. ನನ್ನ ಕುಮರಂಗಲದಲ್ಲಿ ಅಂಗನವಾಡಿ ಕೇಂದ್ರ ಇರಲಿಲ್ಲ ಇಷ್ಟವರೆಗೆ. ಹಾಗೆ ನನ್ನೊಂದು ಕನಸಾಯಿತು. ಆ ಕನಸು ಇವತ್ತು ನನಸಾಯಿತು. ಈ ಅಂಗನವಾಡಿ ನಾವು ಇಷ್ಟು ಟೈಮು ಬಾಡಿಗೆ ಕೊಟ್ಟು ಅಂಗನವಾಡಿ ನಡೆಸಿದೆ. ಈ ಸಲ ನಾವು ಅಂಗನವಾಡಿ ನಮ್ಮ MLA ಅವರ ಅನುದಾನ ಮತ್ತು ಪಟ್ಟಣ ಪಂಚಾಯತಿ ಅನುದಾನದಿಂದ ನಾವು ಈ ಅಂಗನವಾಡಿಯನ್ನು ಕಟ್ಟಿ ಇವತ್ತು 31 ತಾರೀಕಿಗೆ ಸಂಡೇ ಅದು ಇನಾಗ್ರೇಷನ್ ಮಾಡಿದರು ಯುಟಿ ಖಾದರ್ ಅವರು. ಮತ್ತು ನಮ್ಮ ಊರಿನವರು ಇದಕ್ಕೆ ಸ್ಥಳ ಇರಲಿಲ್ಲ. ಈ ಸ್ಥಳಕ್ಕೆ ಜಾಗ ತೆಗಲಿಕ್ಕೆ 9 ಮಂದಿ ಸಹಾಯ ಮಾಡಿದರು. ಅದರಲ್ಲಿ ನಾನು ಮತ್ತು ನನ್ನ ತಮ್ಮ ಮತ್ತು ಕೆಲವರು ಇದ್ದಾರೆ, ನನ್ನ ಫ್ರೆಂಡ್ಸ್ ಇಬ್ರಾಹಿಂ ಇವರೆಲ್ಲ ಸಹಾಯ ಮಾಡಿದ್ದಾರೆ. ಆದುದರಿಂದ ಈ ಅಂಗನವಾಡಿ ಕಟ್ಟಡ ಆದಷ್ಟು ಬೇಗ ಕಟ್ಟಲಿಕ್ಕೆ ಆಯಿತು. ಒಳ್ಳೆಯ ಅಂಗನವಾಡಿ ಕಟ್ಟಿಕೊಟ್ಟಿದ್ದೇನೆ ನಾನು. ಅಷ್ಟು ಹೇಳಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. JNJ ಕರ್ನಾಟಕ. ಸಂಖ್ಯಾತ ಘಟಕದ ಅಧ್ಯಕ್ಷರಿಗೂ, ಸರ್ವ ಸದಸ್ಯರಿಗೂ, ಅಂಗನವಾಡಿ ಕಾರ್ಯಕರ್ತರಿಗೂ, ಆಶಾ ಕಾರ್ಯಕರ್ತರಿಗೂ ಸ್ಥಳವನ್ನು ಒದಗಿಸಿ ಎಲ್ಲರಿಗೂ, ದೃಶ್ಯ ಮಾಧ್ಯಮದವರಿಗೂ ಕೂಡ ಅನಂತ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ.